ಭಕ್ತಿ ಶಿಕ್ಷಣ ದೀಪ ಬೆಳಗಿನ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸೋಣ. ಕೈಲಾಸನಿಗೆ ಅಧ್ಯಕ್ಷರಾದಂಥ
ಅವರಿಗೆ ನಾಗವೇಣಿ ಶೆಟ್ಟಿ ಅಕ್ಕ ಅವರು ಬಂದು ಅವರಿಗೆ ಶಾಲಿನ ಕಾಣಿಕೆಯನ್ನು ಗೌರವವನ್ನು ನೀಡಬೇಕು ಅಂತ ಹೇಳಿ.
ಶರೀರ ವಿಷಕಂಠ ದುರಿತಾರ ಭೂಷಿತ ಶರೀರ ಭಕ್ತರುದಾರ ವಿಷಕಂಠ ದುರಿತಾರ ಪಶುಪತಿ ಪರಿಪಾರ ಪಾವನಕಾರ ಪಿತೃಲಕ್ಷಮರುಧರ ಪಶುಪತಿ ಪರಿಪಾರ ಪಾವನಕಾರ ಪಿತೃಲಕ್ಷಮರುಧರ ಕುಶಲನಯನ ವಿಕಸಿತಾಂಬುಜ ಮುಖ ಸತಿಧರ ಮದರ ಕದಮದಮರ್ದನ ಕುಶಲನಯನ ವಿಕಸಿತಾಂಬುಜ ಮುಖ ಸತಿಧರ ಮದರ ಕದಮದಮರ್ದನ ರಸನ ಗೊಲಿತ ತಾಮಸವ ಕಲಿತು ಮಾನಸದಲ್ಲಿ ರಂಗನ ವಿಸರ್ಜ ಶಂಭೋ ಸ್ವಯಂಭೋ ಶಂಭವಾನಂದಿದೆ ಕಾಯೋ
ಪುರುಷೋತ್ತಮನಿಂದ ಜಗನ್ನಾಥ ಬಂದ ಪಾಂಡುರಂಗ ದೇವಿಲೆಮ್ಮ ಮನೆಗೆ ಪುರಂದರ ವಿಠಲ ತಾಣೆ ಬಂದ ಪುರಂದರ ವಿಠಲ ತಾಣೆ ಬಂದ ಪುರಂದರ ವಿಠಲ ತಾಣೆ ಬಂದ ವಾರಿ ಜನಯ ಪತೆ ವಾರಿ ಜನಾಬಣೆ ವಾರಿ ಜಭವ ಪಿತ ವಾರಿ ಜನೇತ್ರಣಿ ವಾರಿ ಜಮಿತ್ರ ಅಪಾರ ಪ್ರಭಾವಣಿ ವಾರಿ ಜಾಂಡದ ಕಾರಣದುರೇ ಬಾರಯ್ಯ ಬಾಬಾ ಬಕುತಾರ ಪ್ರಿಯಾ ಶ್ರೀನಿವಾಸ ರಾಯ ವಾರಿ ಜನಯ ಪತೆ ವಾರಿ ಜನಾಬಣೆ ವಾರಿ ಜವಪಿತ ವಾರಿ ಜನೇತ್ರಣಿ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣದುರೇ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸ ರಾಯ ಬಕುತಾರ ಪ್ರಿಯ ಶ್ರೀನಿವಾಸ ರಾಯ ಮಾರಜನಕ ಮುಕುತಾರುಡೆಯ ದೇವಯ್ಯ ದಿಯ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸ ರಾಯ ಬಕುತಾರ ಪ್ರಿಯ ಶ್ರೀ ಗಣೇಶ ರಾಯ ಸಂದಾನವೇರಿ ಪಾಪಾರಂಗ ದೇವು ತುಂಗಾನಂದ ಸಂದಾನ ಹರಿಮಂಗ ಬಂದ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಹ ಕಂದವಿರಂಜಿಯು ನಂದಿವಾಣ ಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ನಿಂದು ಬಂದು ಹಿಂ ಹಿಂ ಹಿಮಿನೆಂದು ನಿಂದಾಡಲು ಆನಂದದಿ ಮನಗೆ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸ ರಾಯ ಬಕುತಾರ ಪ್ರಿಯ ಶ್ರೀ ಗಣೇಶ ರಾಯ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕವಲಗುವಾಗಿ ಧರಿಸಿದ ಮುಕುಂದ ಬಕುತಾರ ಮನಕ್ಕೆ ಚಿಕ್ಕಚಾಗಿ ಸುತ್ತ ಹೊಲೆವಾನಂದ ನಿಗಮಾವಳಿಯಿಂದ ನಿಗಮಾವಳಿಯಿಂದ
ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ ಅಲ್ಲಿ ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ ನನ್ನ ನಾಲಿಗೆಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ ನನ್ನ ನಾಲಿಗೆಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ ಪುಣ್ಯ ನೈವೇದ್ಯ
ಸ್ವಾಮಿ ಶರಣಯ್ಯಪ್ಪ ವಿಶೇಷವಾಗಿ ಇಂದು 41ನೇ ದಿನದ ಸಂಧ್ಯಾ ಭಜನ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತ ಪದಗಳು ಒಂದೆಡೆ ಸೇರಿಕೊಂಡಿದ್ದೇವೆ. ಒಂದು ವಿಶೇಷವಾಗಿ ಧಾರ್ಮಿಕ ಚಿಂತನ ಕಾರ್ಯಕ್ರಮ ನೆರವೇರಿಸಿದೆ. ಇಂದು ಭಕ್ತಿ ಸಿಂಚನ ಮಂಗಳೂರು ತಂಡದವರು ಬಹಳ ಸೊಗಸಾಗಿ ಭಜನಾ ಸಂಕೀರ್ತನೆಯನ್ನ ದೇವರ ನಮ್ಮ ದೇವರ ಪಾದವೃಂದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇವತ್ತಿನ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿರುವಂತಹ ಶ್ರೀ ರಮಣನಾಥ ಶೆಟ್ಟಿ ಅವರು ಕಟ್ಟೆಮಲ್ಲಿಗಳು ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ಳುವ ಎಲ್ಲ ಅತಿಥಿಯವರಿಗೆ ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಕರೆದುಕೊಂಡು ಬರಬೇಕು. ಚಿಂತನ ಕಾರ್ಯಕ್ರಮ ವಿಶೇಷ ಅಭ್ಯಾಗತರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಎಲ್ಲ ಅತಿಥಿಯವರಿಗೆ ಕೈ ಮುಗಿದು ಮತ್ತೊಮ್ಮೆ ಸ್ವಾಗತ ಮಾಡಿಕೊಳ್ತಾ ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ಪರಂಜ್ಯೋತಿ ಮಾತೃಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಆತ್ಮೀಯರು ಆಗಿರುವಂಥ ಶ್ರೀಮತಿ ಸುನೀತಾ ಅವರಿಂದ ಪ್ರಾರ್ಥನೆ. ಜೈ ಗಣನಾಯಕ ಜೈ ಜೈ ವಿಘ್ನ ವಿನಾಶಕ ಜೈ 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 ಗಣನಾಯಕ ಜೈ ಜೈ ವಿಘ್ನ ವಿನಾಶಕ ಜಯ ಶುಭ ಮಂಗಳದಾಯಕ ವಿದ್ಯಾ ಬುದ್ಧಿ ಪ್ರದಾಯಕ ಜಯ ಶುಭ ಮಂಗಳದಾಯಕ ವಿದ್ಯಾ ಬುದ್ಧಿ ಪ್ರದಾಯಕ ಗಜವದನ ಹೇ ಗೌರಿ ನಂದನ ಗಜವದನ ಹೇ ಶಂಭೋ ನಂದನ ಗಜವದನ ಹೇ ಗೌರಿ ನಂದನ ಗಜವದನ ಹೇ ಶಂಭೋ ನಂದನ ಜೈ 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 ಗಣನಾಯಕ ಜೈ ಜೈ ವಿಘ್ನ ವಿನಾಶಕ ಜೈ 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 ಗಣನಾಯಕ ಜೈ ಜೈ ವಿಘ್ನ ವಿನಾಶಕ ಜೈ ಜೈ ವಿಘ್ನ ವಿನಾಶಕ ಜೈ ಜೈ ವಿಘ್ನ ವಿನಾಶಕ. ಸ್ವಾಮಿಯೇ ಶರಣಮಯ್ಯಪ್ಪ. ಅಸೇಗೋಳಿ ಅಯ್ಯಪ್ಪ ಮಂದಿರ, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್, ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ, ಅಯ್ಯಪ್ಪ ಸ್ವಾಮಿ ಭಜನಾ ಸಂಕೀರ್ತನ ಸಮಿತಿ ಮತ್ತು ಪರಂಜ್ಯೋತಿ ಮಾತೃಮಂಡಳಿ ಅಸೇಗೋಳಿ ಇವೆಲ್ಲ ಸಂಸ್ಥೆಗಳ ಒಕ್ಕೂಟದೊಂದಿಗೆ ಕಳೆದ 28/11/2024 ಆರಂಭವಾದಂಥ ಸಂಧ್ಯಾ ಭಜನೆ ಸುಮಾರು 48 ದಿವಸಗಳ ಕಾಲ ನಡೆಯುವಂಥ ಈ ಒಂದು ಕಾರ್ಯಕ್ರಮದ 41ನೆಯ ದಿವಸದಲ್ಲಿ ನಾವಿವತ್ತಿದ್ದೇವೆ.
ಆತ್ಮೀಯರೇ, ಸುಮಾರು 4 ಧಾರ್ಮಿಕ ಚಿಂತನ ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ನಿರ್ವಹಿಸಿದ್ದೆವು. ಇದೀಗ ಬಹುಶಃ 5ನೆಯ ಧಾರ್ಮಿಕ ಚಿಂತನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಆಶೀರ್ವಚನ ಮತ್ತು ದೀಪ ಬೆಳಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪರಮ ಪೂಜ್ಯ ಶ್ರೀ ಮುಕ್ತಾನಂದ ಶ್ರೀಗಳವರು, ಜಗದ್ಗುರು ಶ್ರೀ ರಾಘವೇಂದ್ರ ಮಠ ಕರಿಂಜೆ ಮೂಡಬಿದ್ರೆ ಇವರು ಬರ್ತಾ ಇದ್ದಾರೆ, ದಾರಿಯಲ್ಲಿದ್ದಾರೆ. ಅವರ ನಿರೀಕ್ಷೆಯನ್ನು ಮಾಡುತ್ತಾ ನಾವು ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆ ರೈತ ಮೋರ್ಚಾ ಮಂಗಳೂರು ಮಂಡಲದ ಅಧ್ಯಕ್ಷರು, ಸಾಮಾಜಿಕ ಮುಂದಾಳು ಆಗಿರತಕ್ಕಂತಹ ಪದ್ಮನಾಭ ಗಟ್ಟಿ ಕೊಣಾಜೆ ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ರಾಮಕೃಷ್ಣ ಪಟ್ಟೋರಿಯವರು ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿ, ಇವರು ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಅತಿಥಿ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರು, ಪ್ರಸ್ತುತ ಪಂಚಾಯತಿನ ಉಪಾಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಹರಿಶ್ಚಂದ್ರ ಶೆಟ್ಟಿಗಾರ್ ಇವರನ್ನು ಕೂಡ ನಾನು ಕ್ಷೇತ್ರದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ರೂವಾರಿಗಳಲ್ಲಿ ಒರುವರಾಗಿರುವಂಥ ಶ್ರೀಯುತ ವಸಂತ್ ಕುಮಾರ್ ಪಟ್ಟೋರಿ ಕೆಎಸ್ಆರ್ಪಿ ಇವರುಗಳು ಶಾಲು ಹೊದಿಸಿ ಶ್ರೀಯುತರನ್ನ ಪ್ರೀತಿಯ ದ್ಯೋತಕವಾಗಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಅತಿಥಿ ಕೊಣಾಜೆ ಹಾಲು ಉತ್ಪಾದಕರ ಸಂಘದ ಮುಖ್ಯ ನಿರ್ವಹಣಾಧಿಕಾರಿಗಳಾಗಿರತಕ್ಕಂಥ ಶ್ರೀಮತಿ ಗಿರಿಜಕ್ಕ ಬೊಲ್ಯ ಇವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ರೂವಾರಿಗಳಲ್ಲಿ ಒರುವರಾಗಿರುವಂಥ ಶ್ರೀಮತಿ ಸುಮತಿ ಅಸೇಗೋಳಿ ಆದಷ್ಟು ಬೇಗ ಇಲ್ಲಿ ಬಂದು. ಸುಮತಿ ಅಸೇಗೋಳಿ ಇದ್ದಾರಾ? ಮಾಸ್ಟರ್ ಸ್ಟಾರ್ಟ್ ಮಾಡಿ. ಇನ್ನೋರ್ವ ಅತಿಥಿ ಶ್ರೀಕೃಷ್ಣ ಭಜನಾ ಮಂದಿರ ಸುದರ್ಶನ್ ನಗರ ಇದರ ಅಧ್ಯಕ್ಷರು, ಕೊಣಾಜೆ ಶಕ್ತಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ಆಗಿರತಕ್ಕಂಥ ಗೌರವಾನ್ವಿತ ವಿಜೇತ್ ಪಜೀರ್ ಇವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ತಾರನಾಥ್ ಅವರು ಆಗಮಿಸಿ ಶ್ರೀಯುತರನ್ನು ಭಕ್ತಿಪೂರ್ವಕವಾಗಿ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಅತಿಥಿ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯೆಯಾಗಿರತಕ್ಕಂಥ ಗೌರವಾನ್ವಿತ ಶ್ರೀಮತಿ ರೇಷ್ಮಾ ಮನೋಜ್ ರಾವ್ ಇವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಸುಪ್ರೀತಾ ಚೇತನ್ ಕುಮಾರ್ ಅಸೇಗೋಳಿ ಸೈಟ್ ಇವರು ಆಗಮಿಸಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಮತ್ತೋರ್ವ ಅತಿಥಿ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರಾಗಿರತಕ್ಕಂಥ ಶ್ರೀಮತಿ ಶಶಿಕಲಾ ಆನಂದ್ ಕೊಣಾಜೆ
ಇವರನ್ನು ಕೂಡ ಬಹಳ ಗೌರವದಿಂದ ಕ್ಷೇತ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ವನಿತಾ ಅಕ್ಕ ಅವರು ಬಂದು ನಮ್ಮ ವನಿತಾ ಸೇಗೋಳಿ ಸೈಟ್ ನಮ್ಮ ಸಂಚಾಲಕರಲ್ಲಿ ಓರ್ವರು, ಸಂಧ್ಯಾ ಭಜನೋತ್ಸವ ಸಮಿತಿಯ ರೂವಾರಿಗಳಲ್ಲಿ ಓರ್ವರಾಗಿರುವಂಥ ವನಿತಾ, ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅಯ್ಯಪ್ಪ ಸ್ವಾಮಿ ಮಂದಿರ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿನ ಅಧ್ಯಕ್ಷರು, ಕಳೆದ 40 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಗೌರವಾನ್ವಿತ ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವಿಶ್ವನಾಥ್ ನಾಯ್ಕ್ ಪುತ್ತಿಗೆ, ಇವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಪರಂಜ್ಯೋತಿ ಮಾತೃಮಂಡಲಿಯ ಅಧ್ಯಕ್ಷೆ ಆಗಿರತಕ್ಕಂಥ ಗೌರವಾನ್ವಿತ ಶ್ರೀಮತಿ ನಾಗವೇಣಿ ಶೆಟ್ಟಿಯವರನ್ನು ಕೂಡ ಬಹಳ ಪ್ರೀತಿ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳನ್ನು, ಹಿರಿಯರನ್ನು ಬಹಳ ಗೌರವದಿಂದ ಸ್ವಾಗತಿಸುತ್ತಾ ಇವತ್ತಿನ ಸ್ವಾಗತ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಬಹಳ ಪ್ರೀತಿಗತರಣ ಗೌರವಪೂರ್ವಕವಾಗಿ ಸ್ವಾಗತಿಸಿದವರು ನಮ್ಮ ಹೆಮ್ಮೆಯ ಕೋಶಾಧಿಕಾರಿಗಳು, ಸಂಧ್ಯಾ ಭಜನೋತ್ಸವ ಸಮಿತಿಯ ಪ್ರಮುಖ ರೂವಾರಿಗಳು ಆಗಿರುವಂಥ ಆನಂದಕ್ಕೆ ಅಸಿಗೋಳಿ ಅವರಿಗೂ ಪ್ರೀತಿಯ ಧನ್ಯವಾದಗಳು, ಪ್ರೀತಿಯ ಸ್ವಾಗತ. ಇದೀಗ ಸಣ್ಣದೊಂದು ಪ್ರಸ್ತಾವನೆಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಈ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಪುಲ್ಲು. ಸ್ವಾಮಿ ಶರಣಯ್ಯಪ್ಪ 28 ತಾರೀಕಿಗೆ ಸುಗಾಯಿನೊಂಜಿ ಭಜನೆ ಅಂಚನೆ ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ಈ ಜಿಲ್ಲೆದ ಪ್ರಮುಖ ಧಾರ್ಮಿಕ ನಂಗೆ ಹಿಂದೂ ಸಮಾಜಕ್ಕೆ ಕೊಡುಗೆ ಕೊರ್ಪುಣ ಅಂಚನ 4 ಸ್ವಾಮಿ ನಕಲು ಮೂಲ ಬತ್ತೇರಿ ಅಂಚನೆ 29 ತಾರೀಕಿಡ್ದು ಬೇತೆ ಬೇತೆ ಜಿಲ್ಲೆಡ್ದು ಅಂಚನೆ ಈ ಪರಿಸರದ ಪ್ರಖ್ಯಾತ ಭಜನಾ ತಂಡೊಲ್ಲ ಬತ್ತದು ಭಜನೆ ಮಂತದು ಬಯ್ಯದ ಒಂಜಿ ಪೊರ್ತುಡು ಭಾರಿ ಪೊರ್ಲುಡು ನಮ್ಮನ್ನು ಒಂಜಿ ನಮ್ಮ ಮಾನಸಿಕ ನೆಮ್ಮದಿಗೆ ಭಾರಿ ತಂಪು ಕೊದ್ದು ಒಂಜಿ ಕಾರ್ಯಕ್ರಮ ನಿತ್ಯ ನಿರಂತರ ನಡತಲು ಪಂಡ್ರೆ ಸಂತೋಷ ಪಡಿಪೆ. ಬಹುಶಃ ಈ ನೇತ ರೂವಾರಿಲು ಗಣೇಶನ್ನೆಲ್ಲ ರಾಮಕೃಷ್ಣನ್ನೆಲ್ಲ ಇದೆ ಪೂರ್ಣ ಜವಾಬ್ದಾರಿ ತಂದು ಎಂಕ್ಲಾರಿಗೆ ಸಾಕಾರ ಕೊಡ್ಬೋದು. ಸಮಿತಿ ಮಾತೃಮಂಡಲಿ ಪಡು ಅದನ್ನು ಟ್ರಸ್ಟ್ ಪಡು ಮಾತೇರಿತನೆಲ್ಲ ಐಟ್ ಮಲ್ಲ ಬೆನ್ಪಟ್ಟಿಗೆ ಹಾಕಲ್ಲ ಆಗ್ಲಿಗೆ ಫಸ್ಟಿಗೆ ಸುರುಟಿ ಪಂತೆ ಅಲ್ಲ ಹಿಂಗೆ ಆಯ್ತಾ ಒಂಜಿ ಆ ಒಂಜಿ ಈ 40ನೇ ದಿನದ ಆ ಭಜನೆ ಎಂಚರು ಊರುಪುರೇಶ ಅನ್ಪಡೋದು ಒಂದು ಅಕಲ ನಿತ್ಯ ನಿರಂತರ ವರ್ಷಾನುಗಟ್ಲೆಡಿ ಆ ಭಜನದ ಒಂಜಿ ಅನುಭವ ಇತ್ತು ನಡೆದ ಆ ಅನುಭವವನ್ನು ಈ ಮಂದಿರಾಗಿ ಒಂಜಿ ಕೊರ್ದು ಭಾರಿ ಪೊರ್ಲುಡು ನಡತಂದು ಬರ್ಯಾನು ಭಾರಿ ಸಂತೋಷ ಪಡಪೆ. ಬಹುಶಃ ಅಯ್ಯಪ್ಪ ಸ್ವಾಮಿ ಬಣ್ಣ ನಮ್ಮ ಕಲಿಗೆ ವರದನ್ನು ಬಂದ್ವ 40 ವರ್ಷಕ್ಕೆ ದುಂಬು ಎಂಕ್ಲೆ ಮಾಲಪಾಡ್ನ ಪೊರ್ತರು ನೀವೇ ಈ ಅವಾಗ ಈ ಊಲಾಜ್ಜಾನು ಒಂಜಿ ಯಾನೇನು ನಿತ್ಯ ನಿರಂತರ ಪನೊಂದಿಲ್ಲ ಯುವಕ ಮಂಡಲ ಎಂಕ್ಲೆಗೆ ಒಂಜಿ ಆಶ್ರಯ ತಾನಾದಿತ್ತು ಅಯ್ಯಪ್ಪ ವೃತಾದಾರಿಲಿಗೆ ಅಂಚನೆ ಐಟ್ ಅಯ್ಯಪ್ಪನ ಭಜನೆ ಮಂತದು ಪ್ರಾರಂಭ ಆಯ್ನಂಚಿನ ಒಂಜಿ ವೃತಾದಾರಿಲನ ಶರಣು ಘೋಷಡು ಐಕ ಆ ಶರಣು ಘೋಷ ಬಹುಶಃ ಅಯ್ಯಪ್ಪ ವೃತಾದಾರಿಲನ ಶರಣ ಘೋಷಗೂ ಭಾರಿ ಒಂಜಿ ಶಕ್ತಿ ಬರ್ತದೆ. ಮಂದಿರ ನಿರ್ಮಾಣ ಆರೆ ಐಕೊಂಜಿ ಕಾರಣೀಕರ್ತ ಅಂದಲ್ಲ ಪಣ್ಣೆಲ್ಲ ತಪ್ಪಾಬುಜಿ ನೇನು ಎಂಕಲ್ನ ಶಶಿ ಪಂಡಿತರಡಕ್ಕೆ ಏನ ಪಂಡಿರ ಅವು ಶರಣು ಘೋಷಗೂ ಭಾರಿ ಮಲ್ಲ ಒಂಜಿ ಶಕ್ತಿ ಉಂಡು. ಅವು ಒಂಜಿ ಅಲ್ಪ ಓಳು ಶರಣು ಘೋಷ ಮನ್ಪರ ಆ ಶಕ್ತಿ ಆ ದೇವತಾ ಶಕ್ತಿ ಅಲ್ಪ ಒಂಜಿ ಕ್ರೋಢೀಕರಣ ಆಪುಂಡು ಐದು ಹೆಚ್ಚಿನ ಒಂಜಿ ಶಕ್ತಿ ಉಂಡಾಪುಂಡು ಪನ್ಪುಣಕ್ಕೆ ಬಹುಶಃ ಈ ಮುಲ್ಪದ ಸ್ಥಾಪನೆ 40 ವರ್ಷದ ದುಂಬು ಸ್ಥಾಪನೆ ಅಂಚನೆ ಅಯ್ಯಪ್ಪ ಮಂದಿರ ಕಾರಣ ಅಂಚನೆ ನೇತ ಒಂಜಿ ಆ ಪೊರ್ತರು 40 ವರ್ಷದ ದುಂಬು ಬ್ರಹ್ಮಶ್ರೀ ಬಂಗಾರ ನಿರ್ಮಲ ಪಂಪನ ಮರೇನು ಆರ್ನ ನೇತೃತ್ವಡು ಸಾತ್ವಿಕ ತಲಪಾಡಿದ ದುರ್ಗಾ ಪರಮೇಶ್ವರಿ ದೇಶದ ಪ್ರಧಾನ ಅರ್ಚಕರನ್ನ ನೇಟಿ ಈ ಒಂಜಿ ಅಯ್ಯಪ್ಪ ಮಂದಿರ ಪ್ರಾರಂಭ ಮಾಡಿ ಐದು ಪಕ್ಕ ಒಂಜಿ ಎಲ್ಲೆ ಮಟ್ಟಡು
ಬಾರಿ ಪೊರ್ಲುಡು ಒಂಜಿ ಮಂದಿರ ಮಂತದು ಮುಖಮಂಟಪ ಅದು 2008 ಸವಿಡು ಸ್ವಾಮಿನಕಲ್ನ ಮೂಲ ಸೌಕರ್ಯ ನಿಜವಾದ ಸಾಧಾರಣ ಆಪುರ್ತರು 5 ಜನ ಮಾಲೆ ಪಾಡುವಂತೇರಿ ಸ್ವಾಮೀಜಿ ಬತ್ತೇರಿ ನಮ್ಮ ಈ ಕಾರ್ಯಕ್ರಮನ ಸಮಯಕ್ಕೆ ಸರಿಯಾದ ಮುಗಿಪಿನ ಬಾರಿ ಅಗತ್ಯತೆ ಉಂಡು ಇಂಜ ಲೇಟ್ ಆಂಡಲ ಸಮಸ್ಯೆ ಆಪುಂಡು ಐಕ್ ಬೋಡದು ಆಪುರ್ತುಡು 2007 ಧನು ಸಂಕ್ರಮಣಕ್ಕೆ ನಮ್ಮ ಮಾನಿಲ ಸ್ವಾಮಿಲ್ನ ನೇತೃತ್ವಡು ಆ ವಿಶ್ರಾಂತಿ ಧಾಮದ ಉದ್ಘಾಟನೆ ಆದಿ ಅವು ಸ್ವಾಮಿಲ್ನ ಒಂಜಿ ಮಾತ ಅಕಲ ವೃತಾಧಾರಿಲೆಗೆ ಒಂಜಿ ಆಶ್ರಯದಾನವಾದ ಅಕಲ ಮಾತ ಕಾರ್ಯಕ್ರಮ ಒಂಜಿ ಎಡ್ಡ ರೀತಿ ಅದು 25-30 ವರ್ಷೋಡು ಆ ವಿಶ್ರಾಂತಿ ಧಾಮ ಬೊಕ್ಕ ಪ್ರತಿ ವರ್ಷಲ ಒಂಜಿ 10-50 ಜನ ಮಾಲೆ ಪಾಡ್ದು ಶರಣು ಘೋಷ ಮಂತದು ಮುಲ್ಪಡ್ದು ಪೋಪುನ ವ್ಯವಸ್ಥೆಗೆ ಒಂಜಿ ಎಡ್ಡೆ ತಾನಾನಂದ್ ಪನ್ನೊಳ್ಳಿ ಅಂಚನೆ ಐಕ್ ಸರಿಯಾದ ನಂಗೆ ಮುಲ್ಪ ಒಂಜಿ ನೀರ್ದ ವ್ಯವಸ್ಥೆ ಲಾಂಡ್ ಎಂಕ್ಲಿಗೆ ಭಾರಿ ಚಿಂತನೆ ಇತ್ತೇನೆ ಮೂಲು ಮಸ್ತ್ ನೀರು ಖರ್ಚಾಪುಂಡು ಸಾವಿರಾರು ಜನ ಯಾತ್ರಾರ್ಥಿಗಳು ನಮ್ಮ ಪೂಜೆ ಪುರಸ್ಕಾರ ಆನಾಗ ವಾರ್ಷಿಕ ಪೂಜೆಗೆ ಆನಾಗಲ್ಲ 1,000 ಜನ ಸೇರುಂಡು ಒಂಜೊಂಜಿ ಪೊರ್ತರು ಆ ಪೊರ್ತರು ನೀರ್ದ ಅಭಾವ ಇತ್ತು ನಡೆದ ಆ ಥರ ದಾದನ ಒಂಜಿ ಪುಣ್ಯಡು ಈ ಅಯ್ಯಪ್ಪ ಮಂದಿರದಲ್ಲಿ ಒಂಜಿ ನಂಗೆ ನೀರ್ದ ಬೋರ್ವೆಲ್ ಆಯ್ನ ಹಿಡ್ದು ಇನಿ ನಿರಂತರ ನಂಗೆ ಐನು ಒಂಜಿ ಉಪಯೋಗ ಮನ್ಪರೆ ಆಂಡು ಐಡ್ದು ಬೊಕ್ಕ 17-13 ನಂಗೆ ನೇನೊಂಜಿ ಜೀರ್ಣೋದ್ಧಾರ ಮನ್ಪಡು ತೋಜಿದು ನೇಟ್ರಿ ಭಾರಿ ಶೋಕದ ಒಂಜಿ ಟೀಮ್ ಬೆಂದು ಸಮರ್ಥವೈನ ಈ ಒಂಜಿ ಬ್ರಹ್ಮಕಲ ಜೀರ್ಣೋದ್ಧಾರ ಸಮಿತಿ ಮಂತದು ಐಟ್ ಮಸ್ತ್ ಜನ ನಮ್ಮ ಹಿರಿಯಕಲು ಈ ಸಮಾಜದ ಪ್ರಭಾವಿ ಸಮಾಜ ಸೇವಕರು ನೇಕ್ ಅಕಲು ಒತ್ತು ಕೊರ್ದು ಅಕಲು ಪೂರ್ಣ ಪ್ರಮಾಣದ ಸಹಕಾರ ತೆತ್ತೊಂದು ಆ ಪೊರ್ತರು ಸರ್ಕಾರದಲ್ಲ ನಂಗೆ ಶಾಸಕೇರಲ ಸರ್ಕಾರದಲ್ಲ ನಂಗೆ ಎಡ್ಡೆ ಅನುದಾನ ಬರ್ತದ್ದು ನೇಟ್ ಪೂರ್ಣ ಪ್ರಮಾಣದ ಒಂಜಿ 4-5 ವರ್ಷ ನಿರಂತರ ನಂಗೆ ಪ್ರಯತ್ನಡು ಅಯ್ಯಪ್ಪ ಮಂದಿರ ಒಂಜಿ ಪೊರ್ಲುಡು ನಿರ್ಮಾಣ ಆಂಡು ನೇಕ್ ಶಶಿ ಪಂಡಿತೇರ್ನ ನಮ್ಮ ಪ್ರಶ್ನೆ ದೀನ ಶಶಿ ಪಂಡಿತೇರ್ನ ಪೂರ್ಣ ಪ್ರಮಾಣದ ಆರ ಮಾರ್ಗದರ್ಶನಡು ಪೊಯ್ ನಡೆದ ಹತ್ರ ಎಂಕ್ಲೆಗೆ ಈ ಕೆಲಸಗೂ ಪೂರ್ಣ ಪ್ರಮಾಣದ ಒಂಜಿ ಸ್ಥೈರ್ಯ ಬರ್ತದ್ದು ನೇಟ್ರು ಮಸ್ತ್ ಜನ ಎಡ್ಡ ರೀತಿ ಬೆಂದು ನಡೆದು ಮಾತೇನಲ್ಲ ಧಾರ್ಮಿಕ ಮುಖಂಡರನ್ನ ಧಾರ್ಮಿಕ ಭಕ್ತರನ್ನ ಅಯ್ಯಪ್ಪ ಸ್ವಾಮಿನ ಒಂಜಿ ಪೂರ್ಣ ಪ್ರಮಾಣದ ಅಕಲ್ನ ಸಾಕಾರಡು ಪೊರ್ಲುಡು 5 ವರ್ಷ ತುಂಬು ಬ್ರಹ್ಮಕಲಶ ಅದು 5 ವರ್ಷೋಡು ಭಾರಿ ಪೊರ್ಲುದ ಪೂಜೆ ಪುರಸ್ಕಾರ ಆವೊಂದುಂಡು
ಆಶೋಚನ ಜೊತೆಗೆ ಸ್ವಾಮಿ ಶರಣಯ್ಯಪ್ಪ. ಇಚ್ಛಿಸಿದ್ದಾರೆ. ಶ್ರೀ ಮುಕ್ತಾನಂದ ಶ್ರೀಗಳವರು ಜಗದ್ಗುರು ಶ್ರೀ ರಾಘವೇಂದ್ರ ಪೀಠ ಕರಿಂಜೆ ಮೂಡೆಬಿದ್ರೆ ಇವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲಿ ಕೂಡ ಇವತ್ತು ಕಾರಿಂಜೆ ಮಠದಲ್ಲಿ ಅತ್ಯಂತ ಯತಿವರಿಯರಲ್ಲಿ ಶ್ರೇಷ್ಠ ಯತಿವರಿಯರಾಗಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ನಮಗೆಲ್ಲರಿಗೂ ಸದಾ ಆಶೀರ್ವಾದ ನೀಡ್ತಾ ಬಂದವರು ಇಂದು ನಮ್ಮ ಸೌಭಾಗ್ಯದ ಸುದಿನ ಅಂತೇಳಿ ಹೇಳ್ಬೋದು. 48 ದಿನಗಳ ಭಜನಾ ಸಂಕೀರ್ತನ ಕಾರ್ಯಕ್ರಮ 28/10/2024 ಪ್ರಾರಂಭಗೊಂಡು ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಇದು 5ನೇ ಧಾರ್ಮಿಕ ಚಿಂತನ ಕಾರ್ಯಕ್ರಮ. ಈಗಾಗಲೇ ಹಲವಾರು ಶ್ರೀಗಳು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ, ಹಲವಾರು ಅತಿಥಿ ಅಭ್ಯಾಗತರು ಕ್ಷೇತ್ರಕ್ಕೆ ಆಗಮಿಸಿ ಧಾರ್ಮಿಕ ಚಿಂತನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಲೋಕ ಕಲ್ಯಾಣಾರ್ಥಕ್ಕಾಗಿ ನಡೆಯತಕ್ಕಂಥ ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಪ್ರತಿ ಶನಿವಾರ ಹಾಗೂ ಆದಿತ್ಯವಾರದಂದು ವಿವಿಧ ಶ್ರೀಗಳು ಆಗಮಿಸಿ ನಮಗೆ ಧಾರ್ಮಿಕ ಚಿಂತನೆಯನ್ನು ಕೊಡ್ತಾ ಬಂದಿದ್ದು, ಇವತ್ತು ನಮ್ಮ ಸೌಭಾಗ್ಯದ ಸುದಿನದಲ್ಲಿ ಪರಮಪೂಜ್ಯ ಶ್ರೀ ಮುಕ್ತಾನಂದ ಶ್ರೀಗಳವರು ಈಗಾಗಲೇ ಆಗಮಿಸಿದ್ದಾರೆ. ಅವರು ಈಗಾಗಲೇ ಅಲ್ಲಿ ಒತ್ತಡಗಳು ಇದ್ದು, ಕೆಲವೊಂದು ವಾಹನಗಳ ದಟ್ಟಣೆ ಇದ್ದು ಬರುವಾಗ ಸ್ವಲ್ಪ ತಡವಾಗ್ತದೆ ಅಂತ ಹೇಳಿ ಅವರ ವಿನಂತಿ, ಅವರ ಮಾತಿನ ಒಂದು ಮೇರೆಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ್ದೇವೆ. ಶ್ರೀಗಳನ್ನು ಭಕ್ತಿಪೂರ್ವಕವಾಗಿ ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಎಲ್ಲ ಭಕ್ತಾಭಿಮಾನಿಗಳು ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ತಾರನಾಥ್, ನಮ್ಮ ಸುರೇಖಾ ತಾರನಾಥ್ ಅವರುಗಳು ಆಗಮಿಸಿ ಶ್ರೀಗಳಿಗೆ ಫಲವಸ್ತು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಧಾರ್ಮಿಕ ಚಿಂತನಾ ಕಾರ್ಯಕ್ರಮದ ದೀಪ ಪ್ರಜ್ವಲನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಒಂದು ದೀಪ ಪ್ರಜ್ವಲನೆಯನ್ನು ಪರಮಪೂಜ್ಯ ಶ್ರೀ ಮುಕ್ತಾನಂದ ಶ್ರೀಗಳವರು ನೆರವೇರಿಸಿಕೊಡಬೇಕು ಅಂತೇಳಿ ಅವರಲ್ಲಿ ಭಿನ್ನಹ ಹಾಗೂ ಎಲ್ಲ ಅತಿಥಿವರಿಯರು ಈಗಾಗಲೇ ನಮ್ಮೊಂದಿಗಿದ್ದು ಅವರ ಸ್ವಾಗತ ಕಾರ್ಯಕ್ರಮ ಈಗಾಗಲೇ ಮುಕ್ತಾಯಕ್ರಮ. ಪರಮಪೂಜ್ಯ ಶ್ರೀ ಮುಕ್ತಾನಂದ ಶ್ರೀಗಳವರು ಜಗದ್ಗುರು ಶ್ರೀ ರಾಘವೇಂದ್ರ ಪೀಠ ಕರಿಂಜೆ ಮೂಡಬಿದ್ರೆ. ನಮ್ಮ ಇವತ್ತಿನ ಸುಂದರ ಧಾರ್ಮಿಕ ಚಿಂತನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲರನ್ನು ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸಿಕೊಂಡು ಪರಮಪೂಜ್ಯ ಶ್ರೀ ಮುಕ್ತಾನಂದ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ನಡೆಯತಕ್ಕಂಥ ಈ ಒಂದು ಧಾರ್ಮಿಕ ಚಿಂತನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀಯುತ ಜಗದೀಶ್ ಆಳ್ವ ಕೋಯತಬೈಲು ಇವರು, ಅಧ್ಯಕ್ಷರು ಗೋವರ್ಧನೋತ್ಸವ ಸಮಿತಿ ಮುಡಿಪು. ಎಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಪರಮಪೂಜ್ಯ ಸ್ವಾಮೀಜಿಗಳು ನಮ್ಮೊಂದಿಗೆ ಇರ್ತಾರೆ ಸ್ವಲ್ಪ ಹೊತ್ತು, ಅವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಕ್ಷೇತ್ರದ ಬಗ್ಗೆ ಈಗಾಗಲೇ ಪ್ರಸ್ತಾವನೆಯನ್ನು ನಮ್ಮ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಅವರು ಹೇಳಿದರು. ಪ್ರತಿ ವರ್ಷ ನಮ್ಮ ಭಜನಾ ಸಂಕೀರ್ತನ ಕಾರ್ಯಕ್ರಮ ಇದು 4ನೇ ಬಾರಿ ಆಗ್ತಾ ಇದೆ. ವಿಶೇಷವಾಗಿ ನಿತ್ಯ ಪೂಜೆ ಕೂಡ ನಡೀತಾ ಇದೆ. ಪ್ರತಿನಿತ್ಯ ಮತ್ತು ಸಂಜೆ ನಿತ್ಯ ಪೂಜೆ ಕಾರ್ಯಕ್ರಮ ಹಾಗೂ ಶಬರಿಮಲೆಗೆ ಸಾವಿರಾರು ಭಕ್ತರು ಇಲ್ಲಿ ಮಾಲೆ ಧರಿಸಿ ಶಬರಿಮಲೆಗೆ ತೆರಳಿರುತ್ತಾರೆ. ಇದೀಗ ಜಗದೀಶ್ ಆಳ್ವ ಕೋಯತಬೈಲು ಅವರಿಂದ ಸಣ್ಣದೊಂದು ಮಾತು. ಬಾರಿ ಎಡ್ಡೆ ಒಂಜಿ ಪುಣ್ಯದ ದಿನ ದಾನೆಂದು ಬಂಡ ದೂರದ ಕೆರಿಂಜದ ಸ್ವಾಮಿಲು ಮಠದ ಸ್ವಾಮಿಲು ಈ ಒಂಜಿ ಅಯ್ಯಪ್ಪನ ಸನ್ನಿಧಿಗೆ ಆ ದೂರದ ಮೂಡಬಿದ್ರೆರ್ದು ಇಡೇಗೆ ಬೈದಿರಿಂದ ಬಂಡ ನಂಗೆ ಬಾರಿ ಖುಷಿತ ಸಂಗತಿ. ಯಾನೆ ಸ್ವಾಮೀಜಿಲೇನು ದಿಂಜ ಪರಿಚಯ ಇದ್ದಿಂಡಲ್ಲ ಇನ್ನಿದೆ ಕಾರ್ಯಕ್ರಮಡು ಆರ್ನಂಜಿ ಬಾರಿ ಮಲ್ಲ ಗುಣುನು ಯಾನೆ ತುಯೆ ದಾನಿಂದ ಬಂಡ ನಮ್ಮ ಏಪಲ ಸ್ವಾಮೀಜಿನಕ್ಲೇನೋ ಒಂಜಿ ಸಮಯಗೂ ಬಂಡ 1 ಗಂಟೆ ತಡಾದೇ ಹೆಚ್ಚ ಬರ್ಪುಣಕಲು ಸ್ವಾಮಿಲು ಆಂಡ
ಆ ಊರದ ಭಗವದ್ಭಕ್ತರಿಗೆ ದಾಲ ತೊಂದರೆಯಲ್ಲಿ ಬಂದ್ಬಿಡ ದೃಷ್ಟಿಡು ಇನ್ನು ಕುಡ್ಲಾಡು ವಾಹನ ದಟ್ಟಣೆ ನಿರಂತರವಾದ ಇತ್ತು ನಡೆದವರ ಸ್ವಾಮೀಜಿಲೆಗೆ ಬರ್ರೆ ಇಡೆಗೆ ಚೂರು ತಡಾಣೆ ಅವ್ರ ಕೂಡಲೇ ಮುಲ್ತ ಸಂಘಟನೆಗೆ ಬಂದ್ಬೇರು ಯಾನು ತಡಾದ ಬರ್ತದೆ ನಿಖಲ್ನ ಸಭೆನ ಸೇರುವೆ ನಿಖಲು ಸಭಾ ಕಾರ್ಯಕ್ರಮವನ್ನು ಶುರು ಮಲ್ಪುಲೆಂದು ಇಂಚಿನ ಸ್ವಾಮೀಜಿಲು ನಂಗೆ ತೂಯರ ತೆಕ್ಕೊನಿ ಭಾರಿ ವಿರಳ ಇಂಚಿನ ಮಹಾನ್ ಸ್ವಾಮೀಜಿಲ್ನ ಪಾದಗು ಯಾನೆ ನಮಸ್ಕಾರ ಮಲ್ತದೆ. ಈ ಕ್ಷೇತ್ರದ ಬಗ್ಗೆ ರಡ್ಡು ಪಾತ್ರೆಂಗೆ ತೆರಿನೇನು ಪನೋಡ ಪಂಡ ತ್ಯಾಗ ಪಂಡೇರು ಒಂಜಿ 5 ನಿಮಿಷ ಅಂದು ಒಂಜಿ ಚೂರು ಹೆಚ್ಚವು ದಾನಿಂದ ಪಂಡ ಯಾನು ಸುರುಕಾದ ಈ ಕ್ಷೇತ್ರೋಡು ಯಾನು ತೊಯ್ನಿ ಸೀನನ್ನ ಶ್ರೀನಿವಾಸ ಶೆಟ್ರಿನೆಲ್ಲ ಎನ್ನಲ್ಲ ಕಲ್ಲದ ಬೇರೆ ಇತ್ತೇನೆ 35 ವರ್ಷಗೂ ದುಮ್ಮು ಆಡೊಂಜಿ ನಚ್ಚ ಲಾರಿಯಿಂದ ಇತ್ತೇನೆ ಯಾನು ಕಲ್ಲದ ಪೇಮೆಂಟ್ಗೆ ಬಂದಾಗ ಸೀನನ್ನ ಏಪಲ ಈ ಅಯ್ಯಪ್ಪ ದೇವಸ್ಥಾನದ ಪಿರ ಒಂಜಿ ಆಫೀಸ್ದ ಲೆಕ್ಕ ಇತ್ತೇನೆ ಮಂದಿರದ ಆ ಆಫೀಸ್ದು ಏಪಲ ಕುಲ್ದುಲ್ಲೇರು ಯಾನು ದಾಯನೇನು ಪನ್ಪೆ ಅಂತ ಬಂಡ ಸೀನನ್ನೇ ಆರ್ನ ಇಲ್ಲಲ್ಲಿರೋದು ಹೆಚ್ಚ ಈ ಕ್ಷೇತ್ರೋಡು ಬತ್ತದು ಆರು ಇಡೀ ಈ ಅಯ್ಯಪ್ಪನ ಸೇವೆ ಮಲ್ತನಿರ್ದವರ ಇನಿ ಸೀನನ್ನೇ ಈತ್ ಮಲ್ಲ ಬೇಲೆ ಮಲ್ಪರೆ ಈ ಅಯ್ಯಪ್ಪ ಕ್ಷೇತ್ರೋಡು ಆನಂದ ಪನ್ನೀರ ಅಂತ ಭಾರಿ ಖುಷಿ ಪಡೆಪೆ ಆರ್ನ ಭಕ್ತಿ ಅಯ್ಯಪ್ಪನ ಶ್ರದ್ಧೆ ಆರ್ನ ಇಲ್ಲಲ್ಲಿ ಕಮ್ಮಿ ಸಮಯ ಹೆಚ್ಚ ಈ ಕ್ಷೇತ್ರೋಡೆ ಬತ್ತದಾರು ಉಂತು ನೆಡ್ದವರ ಈ ನಿಖಲ ಈ ದೇವಸ್ಥಾನ ಈತ ಜನಕ್ಲೇನು ಸೇರ್ಸೋದು ಈತ ಪೊರ್ಲದ ಕಾರ್ಯಕ್ರಮವನ್ನು ಮಲ್ಪೆರಾಂಡು ಅಂಚೆನೆ ರಟ್ನೆದದು ರಾಮಕೃಷ್ಣನ್ನೇ ದುಂಬುರ್ದು ಕೈ ಮುಲ್ತ ಗುರುಸ್ವಾಮಿ ಅದುಲ್ಲೇರು ಆರ್ಲ ಈ ಸೀನನ್ನನೊಟ್ಟಿಗೆ ಅಂಚೆನೆ ನಮ್ಮ ಪೂರ ಸ್ವಾಮಿನಕುಲ್ಲ ಬೆರಿಸಾಯದು ಉಂತು ನೆರೆದವರ ಇನ್ನು ಆನಂದ ಮಾಸ್ಟರ್ದಪ್ಪು ತ್ಯಾಗ ಮಾದಪ್ಪು ಐದಗ ಮಾತೆರ್ಲ ಸೇರಿದೀನಿ ಭಾರಿ ಶೋಕದ ಒಂಜಿ ದೇವಸ್ಥಾನವನ್ನು ಕಟ್ಟದೆ ಈ ಅಸೈಗೊಳಿದ ಪರಿಸರದ ಕ್ಲೇಗ್ ಬಾರಿ ಪೊರ್ಲುಡು ದೇವೇರ್ನ ಸೇವೆಯನ್ನು ಮಲ್ಪನಂಜಿನ ಸೌಭಾಗ್ಯವನ್ನು ಕೊಡ್ತೇರೆಂದು ಬಂಡ ಮೊಕ್ಕಲ ಮಾತೆರ್ನಲ್ಲ ಟೋಟಲ್ ಅದೊಂಜಿ ಸಾಧನೆಯನ್ನು ಪನ್ನೀರ ಹಿಂಗೆ ಭಾರಿ ಖುಷಿ ಪಡೆಪೆ. ನಮ್ಮ ಹಿಂದೂ ಸಮಾಜನು ಒಗ್ಗಟ್ಟು ಮಲ್ಪೊಡಂದಾಂಡ ಹಿಂದೂ ಸಮಾಜೋತ್ಸವ ಮಲ್ಪೊಡಾಪುಂಡು ವಿಜಿಂದ ಧಾರ್ಮಿಕ ಭಾಷಣ ಮಲ್ಪೊಡಾಪುಂಡು ಅವಳು ನಮ್ಮ ಕೇನುವ ಮನಸ್ಸು ಬುಡ್ಪ ಐನು ಬೇತೇನೆ ಎಂದು ಮಲ್ತು ಬುಡ್ಪ ಆಂಡ ಇನಿ ನಮ್ಮ ಸಮಾಜನ ಮಲ್ಲ ಮಟ್ಟದ ಒಗ್ಗಟ್ಟು ಮಲ್ತನಂಜಿ ಮಲ್ಲ ನಮ್ಮ ಧಾರ್ಮಿಕ ವಿಧಿ ಬಂಡ ಭಜನ ತಂಡೊಲ್ಲ ಆ ಕ್ಷೇತ್ರ ಮಲ್ಪನಂಜಿನ ಭಜನೆಗೆ ಇನಿ ಮಾಪದಯ ಮಲ್ಲ ಎಂದತ್ತಂದೆ ಪ್ರತಿ ವರಿಯಲ್ಲ ಇಲ್ಲಲ್ಲ ಭಜನೆ ಮಲ್ಪನ ಉಂಟುಂಡಲ್ಲ ಇನಿ ನಮ್ಮ ಮಂದಿರೋಡ ಬದು ಮಾತೆರ್ಲ ಒಟ್ಟಿಗೆ ಮಲ್ಪನಂಜಿನಂಜಿ ಭಜನೆದ ಅವಕಾಶವನ್ನು ಮಲ್ತು ಕೊಡ್ತನೊಂದು ಬಂಡ ಇನಿತ ದೇವಸ್ಥಾನ ಭಜನಾ ಮಂದಿರಲೊಂದು ಪನ್ನೀರ ಭಾರಿ ಖುಷಿ ಆಪುನು. ನಮ್ಮ ಜನಕ್ಲೆಗೆ ಒರಿಯಕ್ಕೆ ಸಂಪರ್ಕ ಪೂಜಿ ಈತ ಜನ ಅಪ್ಪೆಲ್ಲುಲ್ಲೇರು ಅಕ್ಲು ಏರಿ ಇಂಚಿನಂದೇ ಗೊತ್ತು ಪೂಜಿ ಮಂದಿರೋಗ ಬದ್ದನಾಗ ಒರಿ ಪಾತಿರ್ದು ಅಕ್ಲ ಮನಸ್ಸದಲ್ಲ ಇತ್ತಿನ ಇಂಚಿನಂದು ಉಂಡ ಅಂದೊಂದು ಚರ್ಚೆ ಮಲ್ಪರೆ ಮಲ್ಲ ಅವಕಾಶ ಮಲ್ತು ಕೊಡ್ತಂದು ಉಂಡ ನಮ್ಮ ದೇವಸ್ಥಾನ ಭಜನಾ ಮಂದಿರ ಅಂದ ಪನ್ನೀರೇನು ಖುಷಿ ಪಡೆಪೆ. ಇನಿ ಮಾತ ನಮ್ಮ ಧಾರ್ಮಿಕ ಕ್ಷೇತ್ರ ಆದಪ್ಪು ಇನಿ ಯಕ್ಷಗಾನ ಆದಪ್ಪು ಭರತನಾಟ್ಯ ಆದಪ್ಪು ಅತ್ತಂಡ ಪ್ರತಿಯೊಂಜಿ ನಮ್ಮ ಹಿಂದೂ ಸಮಾಜದ ಇಂಚಿನ ಪುರ ಉಂಡ ಐಕಿ ಇನಿ ಆ ಮಲ್ಲ ಪ್ರೇರಣೆ ತಿಕ್ಕೊಡಂದಂಡ ಇಂಚಿನ ಅಯ್ಯಪ್ಪ ಈ ದೇವಸ್ಥಾನಲು ಭಜನಾ ಮಂದಿರೆಲ್ಲ ಮಲ್ಲ ಕೊಡುಗೆ ಅಂದ ಪನ್ನೀರೇನು ಖುಷಿ ಪಡೆಪೆ. ಇನ್ನಿತ ಕಾಲೋಡು ದುಂಬು ಈ ಭಜನೆ ಯಕ್ಷಗಾನದ ಬಂಡ ಬಜಿ ಪಾಪದಾಯನ ಜೋಕ್ಲೆಗಿಂದ ಮೀಸಲಾದ ಇತ್ತಂಡೆ ಇನಿ ನಾನೆಂದು ಬಂಡ ಓಡೆ ಮುಟ್ಟ ಇತ್ತನು ಬಂಡ ನೀ ಏತು ಮಲ್ಲಯನ ಜೋಕುಲ್ಲ ಓರಿ ಕೇಳಿ ಈ ಆಟ ಕಲ್ತದಾನ ಅತ್ತ ಭಜನೆ ಗೊತ್ತುಂಡ ಇನ್ನು ಕೇಳಿನ ಪರಿಸ್ಥಿತಿ ಬೈದು ಮಲ್ಲಕ್ಲನ ಜೋಕ್ಲೆಗೆ ಇನಿ ನಾಚಿಗೆ ಹೆಸರು ಅಂಡ ನಾನೆಂದು ಬಂಡ ಓಲ್ಗೆಂಡಗೆ ಈ ಸಂಗೀತ ಕ್ಲಾಸ್ ಪೋಪನ ಅತ್ತು ಭರತನಾಟ್ಯಡುಲ್ಲನ ಐನು ಕೇನಂದನ ಏರ್ಲಜ್ಜಿನಿ ಸಮಾಜೋಡು ಅಂಚಾದು ಭಾರಿ ಮಲ್ಲ ಕೊಡುಗೆನ ಕೊರ್ದು ನಮ್ಮ ಸಮಾಜನ ಒಟ್ಟುಗೂಡಿಸವನಂಜಿನ ಮಲ್ಲ ಬೇಲೇನು ಈ ಅಯ್ಯಪ್ಪ ದೇವಸ್ಥಾನ ಮಲ್ದನು ಇನಿಕ್ಕೆ ಸುಮಾರು 28ನೇ ತಾರೀಕು ಶುರುವಾಯಿನ ಈ ಸಂಧ್ಯಾ ಭಜನದ ಕಾರ್ಯಕ್ರಮ ಮಾತದಿಗೆಲ್ಲ ಭಾರಿ ಪೊರ್ಲುಡ ಒಂದುಂಡು ಒಂದು ಇಂಚಿಪ್ಪ ಪೂರ ದೇವಸ್ಥಾನಲ್ಲ ನಡ್ತೊಂದು ಯಾನೀನಿ ಕಾಣೆ ಜಯಂತ ನಡಮಂಡೆ ಕಮಲದ ಆರು ಸುಮಾರು ವರ್ಷಕ್ಕೂ ದುಂಬು ನಾಲ ಪ್ರಚಾರ ಜಂದೆ 10-20 ವರ್ಷಕ್ಕೂ ದುಂಬೆ ಸಂಧ್ಯಾ ಭಜನೆ ಅಂದಿತ್ತಂಡು ಐನು ಈತ್ ಮಲ್ಲ ಮಟ್ಟಿಗೆ ಎತ್ತನಿಂದ ಬಂದಾಗ ನಂಗೆ ಭಾರಿ ಖುಷಿ ಆಗ್ಬಿಟ್ಟು ತಾನೇ ಬಂಡ ಪ್ರಚಾರ ಜಾಂಡು ಅಂಚಾದೀನಿ ಪ್ಯೂರ ನೆಟ್ಲ ನಮ್ಮ ಈ ಸಂಧ್ಯಾ ಭಜನೆಯನ್ನು ಆಯೋಜನೆ ಮಲ್ತದು ಕ್ಷೇತ್ರನು ಭಾರಿ ಮಲ್ಲ ಮಟ್ಟಡು ಬೆಳಗು ನಂಜಿನ ಮಲ್ಲ ಅಂದು ನಂಗೆ ಮಾತೆರ್ಲ ಅಯ್ಯಪ್ಪ ದೇವರು ನಂಗೆ ಅನುಗ್ರಹ ಮಲ್ತದು ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲ್ಲೆಕ್ಕ ಬದುಕು ನಂಜಿನ ಮಲ್ಲ ಸೌಭಾಗ್ಯನು ನಂಗೆ ಅಯ್ಯಪ್ಪ ದೇವರು ಕರುಣಿಸವಡು ಅಂಜನೆ ಊರ್ದ ಪೂರ ದೈವ ದೇವರು ಕರುಣಿಸವಡು ಬಂಡದು ಆ ದೇವರ್ದ ನಟ್ಟೊಂದು ಎನ್ನ ರಡ್ಡೆ ಪಾತೆರನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್. ಸೊಲ್ಮೇಲು ಜಗದೀಶನ್ನ
ಧನ್ಯವಾದಗಳು. ಸಮಯದ ಇತಿಮಿತಿಯೊಳಗೆ ಶುಭಾಶಯಗಳ ನುಡಿಗಳನ್ನು ಆಡಿದಿರಿ. ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ರಾಜಕೀಯ ಧಾರ್ಮಿಕ ನೇತರರಾದ ತಾವು ಒಂದೆರಡು ಮಾತುಗಳನ್ನು ಆಡಿದ್ದಕ್ಕೆ ಕ್ಷೇತ್ರದ ವತಿಯಿಂದ ಭಕ್ತಿಯ ನಮನಗಳು. ಮುಂದಕ್ಕೆ ಶ್ರೀಮತಿ ಗೀತಾ ಎಸ್ ಕುಂದರ್ ಅವರು, ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್ ಅವರಿಂದ ಒಂದು 2 ಶುಭ ನುಡಿಗಳು. ಅಸೈಗಳು ಈ ಜಾಗೆಡು ಎಡ್ಡ ರೀತಿಯ ಕೆಲಸ ಕಾರ್ಯ ಎಲ್ಲ ಆವೊಂದು ಅಂಚನೆ ಒಂಜಿ ಎಡ್ಡ ಧಾರ್ಮಿಕ ಚಿಂತನೆಲ್ಲ ಈ ಜಾಗೆಡು ಆವೊಂದು ಉಂಡು ಪಂಡದು ಮಸ್ತ್ ಎಂಕಲೆ ತೂಪಿನಗಲೆ ಮಸ್ತ್ ಖುಷಿ ಆವೊಂದುಂಡು. ಈ ಅಸೈಗುಳಿ ಪರಿಸರ ಒಂಜಿ ಕೇಂದ್ರ ಬಿಂದುದಲ್ಲಕ ಪ್ರತಿ ಒಂಜಿ ಕೆಲಸ ಕಾರ್ಯವುಳ್ಳ ಕಾರ್ಯಕ್ರಮ ಇಡ್ಲ ಅತ್ತು ಧಾರ್ಮಿಕ ಚಿಂತನೆ ಎಲ್ಲ ದುಂಬ ಅದು ಒಂಜಿ ಕೆಲಸ ಮಲ್ತೊಂದು ಪಂಪನೇಕ ಮಸ್ತ್ ನಮ್ಮ ತೂಪಿನಗಲೆ ಮಸ್ತ್ ಖುಷಿ ಆವೊಂದುಂಡು. ಅಂಚನೆ ಈ ಅಯ್ಯಪ್ಪ ಸನ್ನಿಧಿಡು 48 ದಿನದ ಅಯ್ಯಪ್ಪ ಸ್ವಾಮಿನ ಭಜನೆ ಸಂಧ್ಯಾ ಭಜನೆ ನಡೆದುಕೊಂಡು ಐಕ್ ನಮ್ಮ ಪೂರ ಜನಲ ಬತ್ತದ ಮೂಲು ಬೈಯಾಡು ಒಂಜಿ ಪೊರ್ತದ ಭಜನೆದ ಮಲ್ಪುನವೇನು ಮಸ್ತ್ ಅವೇನು ಕೇನುನಾಗ ಎಂಕಲ್ನ ಆರೋಗ್ಯ ವೃದ್ಧಿ ಆಪನೇಕ್ಲ ನಮ್ಮ ಆಧ್ಯಾತ್ಮಿಕ ಚಿಂತನೆಗೆ ನಮ್ಮ ಪ್ರತಿಯೊಂಜಿ ಒಳಿತನ್ನು ನಮ್ಮ ಐಕು ಒಟ್ಟುಗೂಡಿಸೋದು ನಮ್ಮ ಈ ಅಪ್ಪೆನಗುಲು ಅಂಚನೆ ನಮ್ಮ ಆ ಜೋಕ್ಲೆಲ್ಲ ಲೆತ್ತ ಬತ್ತದು ಒಂಜಿ ಭಜನೆ ಕಾರ್ಯಕ್ರಮ ತೊಡಗಿಸೋಣ ಮಲ್ಲ ಮಹತ್ಕಾರ್ಯ ಅನ್ಪಣೋಲಿ. ಅಂಚನೆ ಈ 48 ದಿನದ ಈ ಭಜನೆ ಕಾರ್ಯಕ್ರಮ ಮುಲ್ಪ ಇತ್ತಿನ ಮಲ್ಪೊಂದು ಭಜನೆ ಸಂದರ್ಭ ಭಜನೆ ಮಲ್ತೊಂದು ಇಪ್ಪನಾಗ ಐಕ್ ನಮಕ್ ಒಂಜಿ ಎಂಕು ಎಲ್ಲಿ ಇಪ್ಪನಾಗ ಎನ್ನ ಅಮ್ಮ ಪಣೊಂದಿತ್ತೀರಿ ಒಂಜಿ 10 ವರ್ಷ ಆದಿತ್ತನದಾನೆ ಎಂಕಲ್ಲ ಅಮ್ಮ ಅಪ್ಪಗ ಎಲ್ಲಿ ಇಪ್ಪನಾಗ ಒಂಜಿ ನಟ್ಟಿದ ಕಂಡು ಬತ್ತದು ಭಜನೆ ಬೈಯದ ಪೊರ್ತುಗು ಭಜನೆ ಪಂಡದು ಕೊರೊಂದಿತ್ತೀರಿ ಅವೇ ಒಂದು ಭಜನೆ ಇತ್ತೆಲ್ಲ ಆವೊಂದುಂಡು ಅವೇ ಇತ್ತಲ್ ರಾಗ ಆಯ್ತ ಲಯ ತಾಳ ಮಾತ ಚೇಂಜ್ ಆದಿತ್ತನಲ್ಲ ಭಜನೆ ದುಂಬುದನಿ ಇತ್ತೆ ಆವೊಂದುಂಡು. ಅಂಚನೆ ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕಾರಯುತವಾದ ಬದುಕೆರೆ ಕಲ್ಪದ ಸಂಸಾರ ಎಡ್ಡೆ ರೀತಿ ಬದುಕೋಡು ಪಂಡದು ನಮ್ಮ ಜೋಕ್ಲಿಗೆ ನಮ್ಮ ಅಪ್ಪೆನಗಳು ಕಲ್ಪೋಡು. ಅಂಚನೆ ನಮ್ಮ ಈ ಧಾರ್ಮಿಕ ಕ್ಷೇತ್ರ ಬಂದಾಗ ನಮ್ಮ ಅಪ್ಪೆನಗಳು ನಮ್ಮ ಜೋಕ್ಲಲ್ಲಿ ತೊಂಬತ್ತದು ಈ ಸಹಭಾಗಿತ್ವಡು ಅಗಲಿನ ತೊಡಗಿಸೋ ಒಂದು ನಮ್ಮ ಈ ಪರಿಸರ ಎಡ್ಡ ರೀತಿ ಇದು ಬೆಳಗದ ಬರಡೆ ಪಂಡದು ಈ ಸಂದರ್ಭ ಏನಾರಡ್ಡು ಪಾತ್ರ ಪಣ್ಣೊಂದು ಪಾತ್ರ ಅವಕಾಶ ಕೊರ್ನ ನಿಗಲಿಗೆ ಎನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸೋ ಒಂದು ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ಕೊಣಾಜೆ ಗ್ರಾಮದ ಪ್ರಥಮ ಪ್ರಜೆ ಅಭಿವೃದ್ಧಿಯ ಹರಿಕಾರರು ಗೀತಕ್ಕ, ನಿಮಗೆ ಪ್ರೀತಿಯ ಧನ್ಯವಾದಗಳು. ಈಗಾಗಲೇ ಪದ್ಮನಾಭ ಗಟ್ಟಿಯವರು ಉತ್ತಮ ಮಾತುಗಾರರು, ರೈತ ಮೋರ್ಚಾ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿ, ಪಂಚಾಯತ್ನ ಸದಸ್ಯರಾಗಿ ಹಲವಾರು ಸಾಮಾಜಿಕ ಧಾರ್ಮಿಕದಲ್ಲಿ ತೊಡಗಿಸಿಕೊಂಡವರು. ಕುಳಿತಲ್ಲಿಂದಲೇ ಶುಭವನ್ನು ಹಾರೈಸಿದಿರಿ. ತಮಗೆ ಪ್ರೀತಿಯ ವಂದನೆಗಳು. ಮುಂದಕ್ಕೆ ಶ್ರೀಯುತ ಹರಿಶ್ಚಂದ್ರ ಶೆಟ್ಟಿಗಾರವರು ಮಾನ್ಯ ಉಪಾಧ್ಯಕ್ಷರು, ಆದರೂ ಕೂಡ ಹಲವಾರು ಸಂಘಟನೆಗಳಲ್ಲಿ ತಾನು ತೊಡಗಿಸಿಕೊಂಡು ಈ ಊರಿನಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದವರು ಶ್ರೀಯುತ ಹರಿಶ್ಚಂದ್ರಣ್ಣ. ಅವರು ಕೂಡ ಕುಳಿತಲ್ಲೇ ಶುಭವನ್ನು ಹಾರಿಸಿದ್ದಾರೆ. ಕ್ಷೇತ್ರದ ವತಿಯಿಂದ ಭಕ್ತಿಯ ನಮನಗಳು. ಮುಂದಕ್ಕೆ ಶ್ರೀ ವಿಜೇತ್ ಪಜಿರು, ಒಬ್ಬ ಕ್ರಿಯಾಶೀಲ ಯುವಕರು, ಮಾಲೆ ಹಾಕಿದ್ದಾರೆ. ಆದರೂ ಕೂಡ ಹಲವಾರು ಇಂತಹ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ ಪ್ರಮುಖರಲ್ಲಿ ಓರ್ವರು ಸ್ವಾಮಿಗಳೇ ಒಂದು 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿಜೇತ್ ಪಜೀರ್ ಅವರಲ್ಲಿ ವಿನಂತಿ ಮಾಡ್ತೇವೆ. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇನಿತ ಈ 48 ದಿನದ ಸಂಧ್ಯಾ ಭಜನದ ವೇದಿಕೆಡು ದಿವ್ಯ ಉಪಸ್ಥಿತಿ ಉಪ್ಪುನಂಚಿತ್ತಿನ ಪರಮ ಪೂಜ್ಯ ಶ್ರೀ ಶ್ರೀ ಮುಕ್ತಾನಂದ ಶ್ರೀವರ್ಯರು ಮೇರ್ನ ಪಾದಾರವಿಂದಾಗ ಅಡ್ಡಬರೊಂದು ವೇದಿಕೆಡಿತ್ತಿನಂಚಿತ್ತಿನ ಮಾತ ಗೌರವ ಅತಿಥಿನಕ್ಲೆ ವೇದಿಕೆದ ದುಂಬೊಪ್ಪುನಂಚಿತ್ತಿನ ಶ್ರದ್ಧೆದ ಮಾತೇರ್ನಕ್ಲೆ ಸಜ್ಜನ ಬಂಧುಲೆ ಬಾರಿ ಪೊರ್ಲುದ ಕಾರ್ಯಕ್ರಮ ಎಂಗ್ಲನ ಶ್ರೀಕೃಷ್ಣ ಭಜನಾ ಮಂದಿರದ ವತಿರ್ದಲ ಇಡೆಗೆ ಭಜನಾ ಸೇವೆ ನಿಂಕುಲು ಸಂದಾಯಿತ ಮಂದದ ಮುಲ್ಪ ಬತ್ತಿನಂಚಿತ್ತಿನ ಭಜನಾ ತಂಡಗಾದುಪ್ಪು ಹತ್ತನಾಂಡ ಬತ್ತಿನಂಚಿತ್ತಿನ ಮಾತ ಭಗವದ್ಭಕ್ತರಿಗೆ ಕೊರ್ಪುನಂಚಿತ್ತಿನ ಆತಿಥ್ಯ ಆದುಪ್ಪು ಸತ್ಕಾರ ಆದುಪ್ಪು ಸ್ವಾಗತ ಆದುಪ್ಪು ಬಾರಿ ಪೊರ್ಲುದ ವ್ಯವಸ್ಥಿತ ರೀತಿದ ಕಾರ್ಯಕ್ರಮನ ಅಚ್ಚುಕಟ್ಟಾದ ನಿರ್ವಹಿಸ ಹೊಂದಲಾರೆ. ಬಾರಿ ಕಷ್ಟದ ಕೆಲಸ, ಪುಣ್ಯದ ಕೆಲಸ. ಖಂಡಿತವಾದಲ ಆ ಅಯ್ಯಪ್ಪ ಸ್ವಾಮಿನ ಆಶೀರ್ವಾದ ಮಾತೆರೆಗಳ ಉಪ್ಪಡೆಂದು ಪಣದು ನಟ್ಟೊಂದು ಐತ ಈ ಕಾರ್ಯಕ್ರಮದ ಆಯೋಜನದ ಕಷ್ಟ ಇಂಚಿನ ಅಂತ ಪಣದು ಎಂಗ್ಲೇ ಗೊತ್ತುಂಡು. ದಯಗಂದು ಕೇಂಡ ಅಜಿಪ್ಪ ದಿನದ ಸಂಧ್ಯಾ ಭಜನೆ ಶ್ರೀಕೃಷ್ಣ ಭಜನಾ ಮಂದಿರಡು ಆಯೋಜನೆ ಮಂದಿತ್ತ. ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರದ ವತಿರ್ದು ನಿಕುಲು ಎಡ್ಡ ರೀತಿದ
ಮಲ್ಲ ಮಟ್ಟದ ಸಹಕಾರನ ಕೊರ್ದು ಆ ಎಂಕ್ಲನ ಭಜನಾ ಕಾರ್ಯಕ್ರಮದ ಯಶಸ್ವಿಗೆ ನಿಕ್ಲನಲ ಸಹಕಾರ ತಿಕ್ಕದ್ರಿ. ಅಂಚನೆ ಈ ಕಾರ್ಯಕ್ರಮದ ಒಂಜಿ ವ್ಯವಸ್ಥೆದ ಬಗ್ಗೆ ಖಂಡಿತವಾದಲ ಪನೋಡು ದಿನನಿತ್ಯ ಮಲ್ಪುನಂಚಿತ್ತಿನ ಅನ್ನದಾನ ಸೇವೆ ಅವು ಎಲ್ಲ ಸೇವೆ ಅತ್ತೆ ಮಲ್ಲ ಮಟ್ಟದ ಸೇವೆ ಒಂಜೊಂಜಿ ದಿನಲ ಬೇತೆ ಬೇತೆ ರೀತಿದ ಅವೊಂಜಿ ಆ ವ್ಯವಸ್ಥೆ ಅಯ್ಯಪ್ಪ ಸ್ವಾಮಿನ ಅನುಗ್ರಹಡೆ ಆ ಒಂದೊಂದು ಪಂಡ ತಪ್ಪಾವಂದು ಖಂಡಿತವಾದಲ ಈ ಕಾರ್ಯಕ್ರಮ ವ್ಯವಸ್ಥಿತ ರೀತಿಯ ಕಾರ್ಯಕ್ರಮ ಎಂಕ್ಲೆತ್ತದು ಈ ಒಂಜಿ ಅವಕಾಶ ಮಂತ್ ಕೊರ್ನಂಚಿತ್ತಿನ ಸಮಿತಿದ ಟ್ರಸ್ಟ್ದ ಮಾತೆರೆಗಳ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾಯಿತ ಮಂತೊಂದು ಎನ್ನ ರಡ್ಡೆ ಪಾತೆರೆಗೆ ಮುಗಿತಲ್ಲದ ಚುಕ್ಕಿಂದೆ ಒಂದು ಸೊಲ್ಮೆ ತುಂಬ ಧರಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ಅತ್ಯುನ್ನತ ಹೆಸರನ್ನು ಗಳಿಸಿರುವಂಥ ವಿಜೇತ್ ಪಜರು ನಿಮಗೆ ನಮನಗಳು. ಮುಂದಕ್ಕೆ ರೇಷ್ಮಾ ಮನೋಜರಾವ್ ಕೂಡ ಅತ್ಯುತ್ತಮ ವಾಗ್ಮಿಗಳು. ಸಮಯದ ಅಭಾವದಿಂದ 2 ನಿಮಿಷ ಮಾತಾಡ್ತಾರೆ. ದಯವಿಟ್ಟು ಇದೀಗ ವೇದಿಕೆಗೆ ನಮ್ಮೆಲ್ಲರ ಆತ್ಮೀಯರು, ಸದಾ ಕ್ರಿಯಾಶೀಲರು, ಮನೋಜ್ರಾವ್ ಅವರ ಧರ್ಮಪತ್ನಿಯಾಗಿರುವಂಥ ಶ್ರೀಮತಿ ರೇಷ್ಮಾ ಪಂಚಾಯತ್ ಸದಸ್ಯರು ಇವರಿಂದ ಒಂದೆರಡು ಚಿಂತನಾತ್ಮಕ ಮಾತುಗಳು. ಹಾಗೆಯೇ ಅಯ್ಯಪ್ಪ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ಸಂಧ್ಯಾ ಭಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಇವತ್ತು 48 ದಿನಗಳ ಕಾಲ ಸಂಧ್ಯಾ ಭಜನಾ ಸಂಕೀರ್ತನೆ ನಡೀತಾ ಇದೆ. ಕಳೆದ ವರ್ಷ ಕೂಡ ನಡೆದಿತ್ತು ನಮ್ಮ ಊರಲ್ಲಿ, ಹಾಗೆಯೇ ಈ ವರ್ಷ ಕೂಡ ನಡೀತಾ ಇದೆ. ಇದು 41ನೇ ದಿನದ ಭಜನಾ ಸಂಕೀರ್ತನೆ. 41 ದಿನಗಳಲ್ಲಿ ಹಲವಾರು ಭಜನಾ ತಂಡಗಳು ಬಂದು ಭಜನಾ ಸಂಕೀರ್ತನೆಯನ್ನು ಬಹಳಷ್ಟು ಚೆನ್ನಾಗಿ ನಡೆಸಿಕೊಡ್ತಿದ್ದಾರೆ. ಹಾಗೆ ಭಜನೆ ಕೇಳ್ತಾ ಇರಬೇಕಾದ್ರೆ ನಮಗೂ ತುಂಬ ಆನಂದ ಆಗುತ್ತೆ, ಖುಷಿ ಆಗುತ್ತೆ. ಅದೇ ರೀತಿ ಭಜನೆಗೆ ಅಮೋಘವಾದಂತಹ ಶಕ್ತಿ ಇದೆ. ಭಜನೆಯನ್ನು ದೇವರನ್ನು ಒಲಿಸಲಿಕ್ಕಿರುವಂತಹ ಹತ್ತಿರವಾದಂತಹ ಮಾರ್ಗ ಅಂತ ಹೇಳಿದರೆ ಭಜನೆಗೆ ದೇವರು ಖಂಡಿತವಾಗಿಯೂ ಒಲಿಯುತ್ತಾರೆ. ಈಗ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರನ್ನು ಸ್ಮರಿಸುತ್ತಾ ಇದ್ವಿ. ಸತ್ಯಯುಗದಲ್ಲಿ ಯಜ್ಞ ಯಾಗದಿಂದಲೂ ದೇವರ ಫಲವನ್ನು ಪಡಿತಾ ಇದ್ರು. ಹಾಗೆಯೇ ತ್ರೇತಾಯುಗದಲ್ಲಿ ಯಜ್ಞ ಯಾಗದಿಂದ ದೇವರ ಫಲ ನಮಗೆ ಸಿಗ್ತಾ ಇತ್ತು. ಹಾಗೆಯೇ ತ್ರೇತಾಯುಗದಲ್ಲಿ ದೇವರ ಪೂಜೆಯಿಂದ ಫಲ ಸಿಗ್ತಾ ಇತ್ತು. ಯಾವುದೆಲ್ಲ ಫಲಗಳು ಸಿಗ್ತಾ ಇತ್ತು ಅವೆಲ್ಲ ಫಲಗಳು ಕಲಿಯುಗದಲ್ಲಿ ಕೇವಲ ಭಜನೆಯಿಂದ ಸಿಗ್ತಾ ಇದೆ. ಭಜನೆಗೆ ದೇವರು ಖಂಡಿತವಾಗಿಯೂ ಒಲಿತಾರೆ. ನಾವು ಎಷ್ಟು ದೇವರನ್ನು ಭಜಿಸ್ತೇವೋ ದೇವರು ನಮಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾನಂತೆ. ನಾವು ಮಲಗಿ ಭಜನೆ ಮಾಡಿದರೆ ದೇವರು ಕೂತು ಕೇಳ್ತಾರಂತೆ. ನಾವು ಕೂತು ಭಜನೆ ಮಾಡಿದರೆ ದೇವರು ನಿತ್ತು ಕೇಳ್ತಾರಂತೆ. ನಾವು ನಿತ್ತು ಭಜನೆಯನ್ನು ಮಾಡಿದರೆ ದೇವರು ಕುಣಿದು ಕೇಳ್ತಾರಂತೆ. ನಾವು ಕುಣಿದು ಭಜನೆಯನ್ನು ಮಾಡಿದರೆ ದೇವರು ಒಲಿದು ಬರ್ತಾನಂತೆ. ಅಂತಹ ಶಕ್ತಿ ಭಜನೆಯಲ್ಲಿದೆ. ನಾವು 20-30 ವರ್ಷಗಳ ಹಿಂದೆ ಹೋದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಭಜನೆ ನಡೀತಾ ಇತ್ತು. ಅಲ್ಲಿ ಕೂಡು ಕುಟುಂಬ ಇರ್ತಾ ಇತ್ತು. ಎಲ್ಲರೂ ಒಂದಾಗಿ ಭಜನೆಯನ್ನು ಹೇಳ್ತಾ ಇದ್ರು. ಭಜನೆ ಇದ್ದಲ್ಲಿ ವಿಭಜನೆ ಇರಲು ಸಾಧ್ಯ ಇಲ್ಲ. ಮುಂಚಿನ ಕಾಲದ ಹಿರಿಯರಿಗೆ ಓದಲಿಕ್ಕೆ ಬರದಿದ್ರೂ ಕೂಡ ಭಜನೆ ಪುಸ್ತಕವನ್ನು ಎದುರಲ್ಲಿ ಇಟ್ಟುಕೊಂಡು ಭಜನೆಯನ್ನು ಹೇಳ್ತಾ ಇದ್ರು. ಅವರು ಹೇಳ್ತಿರುವಂತಹ ಭಜನೆಯೇ ಬೇರೆಯಾಗಿತ್ತು. ಆದರೆ ಆ ಪುಸ್ತಕದ ಪುಟದಲ್ಲಿ ಇರುವಂತಹ ಭಜನೆ ಇನ್ಯಾವುದೋ ಆಗಿತ್ತು. ಆದರೆ ಆ ಪುಸ್ತಕದಲ್ಲಿ ಅವರು ಸರಸ್ವತಿಯನ್ನು ನೋಡ್ತಾ ಇದ್ರು. ಭಜನೆಗೆ ಅಂಥದ್ದೊಂದು ಶಕ್ತಿ ಇತ್ತು. ಆದರೆ ಈಗ ಪ್ರತಿಯೊಂದು ಮನೆಯಲ್ಲಿ ಭಜನೆ ಹೇಳುವುದು ನಿತ್ತು ಹೋಗಿದೆ. ಮನೆಗಳು ವಿಭಜನೆಯಾಗಿದೆ. ಅಂದರೆ ಭಜನೆ ನಿಂತಾಗ ಮನೆಗಳಲ್ಲಿ ವಿಭಜನೆಯನ್ನು ಹೊಂದಿದೆ. ಇದರಿಂದಾಗಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಭಜನೆಯನ್ನು ನಿತ್ಯ ನಿರಂತರವಾಗಿ ಮಾಡುವುದರಿಂದ ಮಕ್ಕಳು ಕೂಡ ಅದರಿಂದ ಸಂಸ್ಕಾರವನ್ನು ಕಲೀಲಿಕ್ಕೆ ಸಾಧ್ಯ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಆಚಾರ ಸಂಸ್ಕೃತಿಯನ್ನು ಕಳಿಸ್ಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದನೆಗಳು. ನಮ್ಮ ಜೀರ್ಣೋದ್ಧಾರ ಆಗಿರ್ಬೋದು, ಬ್ರಹ್ಮಕಲಶೋತ್ಸವ ಎಲ್ಲದಕ್ಕೂ ಕೂಡ ದೇಣಿಗೆ ನೀಡಿ ನಮ್ಮೊಂದಿಗೆ ಸಹಕಾರ ಮಾಡಿದವರು ಶ್ರೀಮತಿ ಗಿರಿಜಾ ಬುಳ್ಯ ಇವರನ್ನು ನೆನಪಿಸಿಕೊಂಡು ನಿಮಗೂ ಗೌರವಪೂರ್ವಕ ವಂದನೆ ಸಲ್ಲಿಸುತ್ತಾ ಮುಂದಕ್ಕೆ ಶಶಿಕಲಾ ಆನಂದ್ ಅವರು ಕೂಡ ಕುಳಿತಲ್ಲಿಂದಲೇ ಶುಭವನ್ನು ಹಾರೈಸಿದರೆ ನಿಮ್ಮ ದಿವ್ಯ ಉಪಸ್ಥಿತಿಗೂ ನಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಸ್ವಾಮೀಜಿಗಳ ಆಶೀರ್ವಚನಕ್ಕೆ ನಾರಾಯಣ ಪೂಜ್ಯ ಶ್ರೀಗಳು ಮುಕ್ತಾನಂದ ಶ್ರೀಗಳವರು ನಮ್ಮ ಕ್ಷೇತ್ರಕ್ಕೆ ಚಿತ್ತೈಸಿದ್ದಾರೆ. ಅವರ ಮಾತುಗಳಿಗೆ ನಾವೆಲ್ಲರೂ ಕಿವಿಗೊಡೋಣ. ಎಲ್ಲ ಭಕ್ತಾಭಿಮಾನಿಗಳು ದಯವಿಟ್ಟು ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಬೇಕು. ಒಂದು 15 ನಿಮಿಷಗಳ ಕಾಲ ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳು ಮಾತನಾಡುವಾಗ ನಾವೆಲ್ಲರೂ ಕಿವಿಗೊಟ್ಟು ಕೇಳೋಣ. ಅವರ ಆಶೀರ್ವಚನ ಪ್ರತಿಯೊಬ್ಬರೂ ಪಾಲಿಸೋಣ, ತಮ್ಮ ಜೀವನದಲ್ಲಿ ಪಾಲಿಸೋಣ, ರಕ್ತಗತ ಮಾಡಿಕೊಳ್ಳೋಣ ಅಂತ ಹೇಳಿಕೊಳ್ತಾ ದೂರದ ಊರಿನಿಂದ ಶ್ರೀಗಳು ಭಕ್ತಿ ಇಟ್ಟು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇದು
3ನೇ ಬಾರಿ ನಡೆಯತಕ್ಕಂಥ ಸಂಧ್ಯಾ ಭಜನೋತ್ಸವ ಕಾರ್ಯಕ್ರಮ ಒಮ್ಮೆ 18 ದಿನಗಳ ಕಾಲ, ಮತ್ತೊಮ್ಮೆ 48 ದಿನಗಳ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವ ಯತ್ಯಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಶ್ರೀ ಹರಿವಾಯೋ ಗುರುಭ್ಯೋ ನಮಃ. ಕ್ಷೇತ್ರ ಸಾನ್ನಿಧ್ಯ ದೇವರನ್ನೇ ಶ್ರದ್ಧೆಡೆ ಭಕ್ತಿയുടെ ಮಾತ ಪ್ರಾರ್ಥಿಸ ಬಂದು 42 ದಿನಕ್ಕುಳ್ಳ ಲೋಕ ಕಲ್ಯಾಣಾರ್ಥವಾದ ಆಯೋಜನೆ ಮಂತಿನಂಚತನ ಸಂಧ್ಯಾ ಭಜನ ಸಂಕೀರ್ತನ ಕಾರ್ಯಕ್ರಮಡು ಸೇರ್ನಂಚತನ ಮಾತಾ ಪ್ರೀತಿದ ಭಗವದ್ ಬಂಧುಳೆ ಹೆಚ್ಚ ಪಾತಿರಲಕ್ಕ ದಾಲ ಇಜ್ಜಿ ಬನ್ನಗನೆವಂತೆ ಕಡೆಸುದ ನಮಗೆ ಐಕೆ ಕಾರಣಲ್ಲ ತೆರಿಪಾಯ ಕುಡುಪದ ದೇವಸ್ಥಾನೋಡಿನಿ ಷಷ್ಠಿ ಮಹೋತ್ಸವ ಇತ್ತು ನಿರ್ಧಾರ ಒಂದು ತೆಲ್ಪಡ್ದು ಇಂಚಿಗೆ ಬರೋಡೊಂದು ಅಂಡ ಬಾರಿ ಬಂಗ ಅಂಡ ಅಂತೂ ಇಂತೂ ಓಡೆಗೆ ಎತ್ತೋಡ ಅಡೆಗೆ ಎತ್ತವನ ಏರಂದ್ಕೆಂಡ ದೇವೇರು ಅಂಚಾದಪ್ಪನಾಗ ಸಮಯಗೂ ಸರಿಯಾದ ಅಂತ ಅಂಚಿಂಚ ಅಂಡಲ ನಿಗಲ್ಲ ಭಜನೆದ ಲೆಪ್ಪುಗು ಭಗವಂತೆ ಓಕೊಂದು ವೇದಿಕೆಡಿತ್ತಿನಗಳು ಎಂಕಳು ಮಾತ್ರ ಒಟ್ಟಿಗೆ ತಂದಿತ್ತು ಒಂದೊಂದು ಭಜನೆದ ಶಕ್ತಿಗೆ ಭಗವಂತೆ ಒಲಿವೇ ಪನ್ಪುದಂಚತ್ತನ ಎಡ್ಡೆ ಒಂಜಿ ದೃಷ್ಟಾಂತ ಹಿಡ್ದುಲ ಪಾತಿರಣಗಳು ಬಂಡೇರು. ಈ ಭಜನೆ ನಮಕಿತ್ತೆ ಅವಶ್ಯಕತೆ ಉಂಡ. ಈ ಭಜನೆದ ಮಹತ್ವತೆ ದಾದ ನಮಗೆ ಕೂಡು ಕುಟುಂಬ ಇತ್ತಿನ ಪಗ ಭಜನೆಗಿತ್ತಿನಂಚುತ್ತನ ಮಹತ್ವ ದಾದ ಕ್ರಮೇಣವಾದ ನಮ್ಮ ಕುಟುಂಬ ವ್ಯವಸ್ಥೆಲು ಪರಿವರ್ತನೆ ಆ ಒಂದು ಪೋಯಿನಕ್ಕೆ ತಕ್ಕ ನಮ್ಮ ಬದುಕಿಡೆ ಭಜನೆವಂತ ಪಿರವರಿಂಡೆ ಬದುಕಿಡು ದುಂಪೋಣ ಒಂದು ಯೋಚನೆ ಮಂತುಂಡಲ್ಲ ನಮಗೆ ನೆಮ್ಮದಿ ದಿಕ್ಕಿರೆ ಸಾಧ್ಯ ಇಜ್ಜಿ. ನಮ್ಮನ ಜೀವನಡು ಸಂಪತ್ತು ಎತೇ ಇತ್ತುಂಡಲ್ಲ ನೆಮ್ಮದಿ ಬಂದು ನಂಚುತ್ತ ನಾವು ಕಾಸ್ಕೊರಂಡಲ್ಲ ನಂಗೆ ತಿಕ್ಕುಜಿ ನೆಮ್ಮದಿದ ಜೀವನ ನಮಗೆ ಪ್ರಾಪ್ತಿ ಆವಡು ಅಂಡ ನೆಮ್ಮದಿಯುತವಾದಿತ್ತು ನಂಚುತ್ತನ ಬದುಕು ನಂಗೆ ತಿಕ್ಕೊಡಂಡ ಅವೇನು ಅನುಗ್ರಹಿಸವನ ಏರಂದುಕೆಂಡ ಅವು ದೇವಿರು ಮಾತ್ರ ಬೇತೆಯರೆಗಳು ಅವೇನು ಅನುಗ್ರಹ ಮಂತಾರೆ ಆಪುಜಿ ದಾಯಗೆಂದುಕೆಂಡ ಭಗವಂತನ ಶಕ್ತಿನ ನಮಗೆ ತುಯ್ಯರೆ ಪೋಣುಂದಂಡ ಭಗವಂತೆ ಒಲಿಯಂಡ ಭಗವಂತ ಒಲಿದರೆ ಕೊರಡು ಕೊನರುವುದಯ್ಯ ಅಂದೆ ದಯಪಂಡ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿ ಆನಂದಂಡ ಒಂಜಿ ನುಂಗು ದಿನ ಅಂಚುತ್ತಿನ ಒಂಜಿ ವನಕ್ಕೆಲ ಚುಗುರಿಯರೆ ಸಾಧ್ಯತೆ ಉಂಡು ಅಂದ್ಪಂಡದು ನಮಗೆ ನಮ್ಮ ಹಿರಿಯರ್ನಗಳು ಆ ಕೇವಲ ನಾಮಸ್ಮರಣೆದ ಮುಖಾಂತರ ತೂಪಾದೇರಿ. ನಮ್ಮ ಆತ್ಮೀಯರ ಪಾತಿರಣ ಪಂಡೇರು ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಂತರೆ ನಲಿವೆ ನಲಿಧರೆ ಒಲಿವೆ ನಾ ನಿಮಗೆ ಸಿರಿಪುರಂದರ ವಿಟ್ಟಲ ಅಂದು ಏತು ಪೊರ್ಲೋಡೆ ಉಂಡು ನಮಗೈತೆ ತುಯರೆಕೊಂಡ ಪುರ್ಸೊತ್ತುಂಡಕ್ಕೆ ಎಂಡ ಪುರ್ಸೊತ್ತಿಜ್ಜಿ ಅಂದು ಅಣ್ಣ ನಿಗಳಿಗೆ ಮಾತ ಪುರ್ಸೊತ್ತುಂಡು ಯಾಕೆಂಡ ಪುರ್ಸೊತ್ತು ಇತ್ತಿನಿಟ್ಟು ನಿಗಳು ಮೂಲ ಮಾತ ಕುಲ್ದಾರ ಅಂಚಾದ ಪುನಃ ನಿಗಳಿಗೇಂದು ಯೋಚನೆ ಮಲ್ಪಡ್ಚೇವೇನಿ ಐತೆದ ಯುಗ ಹಂಚ ಉಂಡು ನಮಗೆ ಪುರ್ಸೊತ್ತು ದಾಂತಿನಂಚತ್ತಿನ ಸಮಯ ಪುರ್ಸೊತ್ತು ಆವಡು ಒಂದು ಐಕ ಆನಿದ ದಾಸೇರ್ನಗಳು ಬಂದೀನಿ ಪುರ್ಸೊತ್ತಿಜ್ಜ ಮಲಗಿ ಪರಮಾಧರದಿ ಜೆದೋ ಒಂದು ಬಳ್ಳೆ ದಾಲ ತೊಂದರೆ ಇಜ್ಜಿ ಅಂಡ ದೇವೇರ್ನ ಔದಾರ್ಯತೆ ಅಲ್ಪ ಇಂಚೊಂದು ಕೆಂಡ ನಮ್ಮ ಜೊತೊಂದು ಭಜನೆ ಬಂಡಂದಂಡ ದೇವೇರು ಕುಲೊಂದು ಕೇಣುವೇರಿಗೆ ನಮ್ಮ ಒಂಚೂರು ಜೆತ್ತಿನವು ನಮಗೆ ಆಲಸ್ಯ ಬುಂಡು ನಾನು ಒಂಚೂರು ಲಕ್ಕದು ಕುಲ್ಲುದು ನಮಗೆ ಭಜನೆ ಮನ್ಪಗನ್ ಬಂಡ ನಮ್ಮ ಕುದೊಂದು ಭಜನೆ ಮಂತನಂದ ದೇವೇರು ಉಂತೊಂದು ಕೇಣುವೇರಿಗೆ ನಾನೊಂದೆ ನಮ್ಮ ಉಂತದ ಭಜನೆ ಬಂದ್ಕ ಬಂಡ ಆ ಭಜನೆಗೆ ಎಂದು ದೇವೇರು ನಲಿಪುವೇರಿಗೆ ಅಂಜ ಮಾಡಿದ ನಮಗೆ ಉಂತೊಂದು ಸಾಕಾಂಡ ನಮ್ಮಂತೆ ನಮ್ಮ ನಲಿತದ ಭಜನೆ ಬಂದ್ಕ ಬಂಡ ದೇವೇರು ನಂಗೆ ಒಲಿವೇರು ಅಂತ ನೆಟ್ಟು ಗೊತ್ತಾಪಡ ನಂಗೆ ಭಜನೆದ ಶಕ್ತಿ ದಾದ ಅಂದ ಬೊಕ್ಕ ದೇವೇರು ದಾದ ಅಂದ ತೆರಿಯೋಡಂಡ ಒಂದೊಂಜಿ ಇದೇ ಒಂಜಿ ವಿಚಾರ ಯಾರುಂಡ ನಮಗೆ ದೇವೇರು ಎಂದು ಬಂಡ ದಯ ಬಂಡ ನಮ್ಮ ಜಿತೊಂಡಲ ದೇವೇರು ಕುಲೋನು ಜೇರವಳು ನಮ್ಮ ಕುಲೊಂಡಲ ದೇವೇರು ಲಕ್ಕದೊಂದು ಜೇರ ನಮ್ಮ ಲಕ್ಕದೊಂದುಂಡ ದೇವೇರು ನಲಿಪು ಜೇರ ನಮ್ಮ ನಲಿತುಂಡ ನಂಗೆ ದೇವೇರು ಒಲಿಯು ಜೇರ ಒಂದೇತ ಸಾಧನವು ಒಂದು ಕೆಂಡ ಭಜನೆ ಇಂಚಿಪವಾದಿ ಕೆಲವು ಸಮಯದ ಪಿರವ್ರದ್ದು ನಮಕ್ಕೆ ಮಾತ ಈ ಕುಣಿತ ಭಜನೆಗಳ ಒಂಜಿ ಆಕ್ಷೇಪ ಬತ್ತಿನಂಚತ್ತನ ವ್ಯವಸ್ಥೆ ತೂಪಾರ ದಾಗಿಂದ ಕೆಣ್ಣಗ ಭಜನೆಯ ಆಯೋಜಕರ ಮಕ್ಕಳು ಕುಣಿಯುವುದಿಲ್ಲ ಬಾಕಿಯೆಲ್ಲ ಮಕ್ಕಳನ್ನು ಬೀದಿಯಲ್ಲಿ ಕುಣಿಸ್ತಾರೆ ಅಂತ ನಮಗೆ ಯೋಚನೆ ಒಂದು ಬಗೆಗೆ ಈ ಭಜನೆದ ಬಗ್ಗೆ ನಮಗೆ ಇಂಚಿತ್ತಿನ ಮಾತ ವಿಚಾರಗಳು ಬನ್ನಗಲ
ಬಹುಶಃ ಒಂದೇನು ಎದುರಿಸಾದೆ ಈಜಿ ಭಜನೆಗಳು ಈತ ದಿನ ಪ್ರತಿ ಒಂಜಿ ತಂಡೋಲ್ನಲ್ಲೆತ್ತದು ಟೀಕೆ ಟಿಪ್ಪಣಿದ ಮಧ್ಯಲ ಅಯ್ಯಪ್ಪ ಮಂದಿರೋಡು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಡು 42 ದಿನ ನಮಗೆ ಸಂಧ್ಯಾ ಭಜನೆ ನಿರರ್ಗಳ ಮಲ್ಪ ಪಂಪುನಂಚತನ ಧೈರ್ಯ ನಿಗಳಿಗೆ ಕೊಡ್ತೀನಿ ಇರಂದ್ಕೆಂಡ ಅಯ್ಯಪ್ಪ ದೇವಿಯರು ಇತ್ತಿನೆಟ್ಟು ಕೊಡ್ತೀರೊಂದು ಎಡ್ಡ ರೀತಿ ನಡಪದು ಅಂಚಾದ ಪುನಗ ನಮ್ಮ ಅಂಚುತಿನ ಪುರ ಕೆಲವು ಪಾತಿರೋಗಿ ನಮ್ಮ ಕಿವಿ ಕುರಿಯರು ಇಜ್ಜಿ ನಮ್ಮ ಜೋಕ್ಲೇನೆ ಕುಣಿತ ಭಜನೆ ದಾಯ ತೊಡಗಿ ಸೌಡ್ಕೆಂಡ ದೇವೇರು ಒಲಿವೇರಲ್ಪ ನಮ್ಮ ನಲ್ತಂಡನೆ ದೇವೇರು ಒಲಿಯುವನು ಒಂದು ಬಂಡದು ದಾಸಿರ್ನ ಕುಳಿತೆತ್ತು ಸಾವಿರಾರು ವರ್ಷದ ಪಿರ ಹೊಡೆದು ಆಗೆಲ್ಲ ಅನುಭವ ಬಗ್ಗೆ ಅನಿಸಿಕೆಯನ್ನು ಬಂತೀರ ಈಗ ಕುಣಿತ ಭಜನೆಗೆ ಐತನೇ ಆಯ್ನಂಚತನ ಒಂಜಿ ಭಾರಿ ಮಲ್ಲ ಮಹತ್ವ ಉಂಡು ಇನ್ನು ನಮಗೆ ಭಜನೆಯನ್ನು ಬಂಡ ಒಂಜಿ ನಾಮಸ್ಮರಣೆ ಎಂದು ಲೆಕ್ಕ ಇದೇ ಮೂಳು ಸುಮಾರು ಜನ ಮಾತ ನಿಗಳು ಕುಲೊಂದರೆ ನಿಗಲ ಪುದರನ್ ಲೆಪ್ಪುನಾಗ ನಿಗಲವರ ತಿರುಗಿ ತೂಪಾರೆ ಖಂಡಿತವಾದಲ್ಲ ಇದೇ ವೇದಿಕೆಡು ಎಂಗಳು ಮಾತ ಕುಳೊಂದ ನಿರೂಪಣೆ ಮಲ್ಪನಾರೆ ಕೆಲವು ಜನ ಪಂಡೇರು ಕುಲ್ದಿನಲ್ಲಿ ತಿರ್ದೇಕಲ್ನ ಎಡ್ಡೆಪ್ಪುನಕಲು ಬಯಸಿಯರು ಬಕ್ಕ ಕೆಲವು ಜನ ಪಾತಿರ್ನಕಲು ಅಲ್ಪ ಬೋದೊಂಜಿ 2 ನಿಮಿಷಡು ಪಾತಿರೋಡು ಇಂಚ ಬಂದಾಗ ಅಕಲಕ್ಕಲ ಜವಾಬ್ದಾರಿ ಅಕಲ ಪುದರ ಬಂದಾಗ ಅಕಲಕ್ಕದ ಬೋದು ಪಾತಿರಿಯರು ಪಂಡ ಸ್ಪಂದಿಸಾಯರು ದಾದ ಅಕಲ ಪುದರ ಬಣ್ಣಾಗ ಅಂಜನೆ ಭಗವಂತ ನಮ್ಮ ಪುದರ ಬಣ್ಣಾಗ ನಮ ಎಂಚ ತಿರುಗುದು ಪಣ ಅಂಜಂಡ ದೇವರಿಗೆ ಒಂಜಿ ಪುದರತ್ತು ನಮಕ್ಕೆ ಒಂಜಿ 2 ಪುದರ್ ಪಾತೆ ಅಂಡ ದೇವರಿಗೆ ಸಹಸ್ರನಾಮ ದೇವರಿಗೆ ಸಾವಿರ ಪುದರುಂಡು ಆ 1000 ಪುದರ್ಡು ಒಂಜಿ 2 ಪುದರನ್ನು ನಮ್ಮಲ್ಲಿ ಎತ್ತಿನೊಂದು ಅಂಡ ದೇವೇರು ತಿರುಗುದು ನಮ್ಮಂಚಿತು ವಯರ ಆ ದೇವೇರ್ನ ಪುದರನ್ನು ಲೆಪ್ಪಿಯರ್ಲ ನಮಗಿತ್ತೆ ಪುಡ್ಸೊತ್ತಿಜ್ಜಿಯಿಂದ ಆತಂಡ ನಮಗೆ ಏಪ ನಮ್ಮ ಪುದರನ್ನು ಲೆಪ್ಪನ ನಮ್ಮ ತಿರುಗುವನ ನಮ್ಮಡ್ದು ಹೆಚ್ಚ ಔದಾರ್ಯ ಇತ್ತಿನಾದ ದೇವೇರು ಐಕೆ ಅಜಾಮಿಳ ಪನ್ಪುನಾಯವರಿ ಪಾಪಿಷ್ಟಿ ఆయన జీవనొడదాల ధర్మ వన్పుణ ఎందాల మల్దిని ఇజ్జాయి ఆయన మంతినించకెండ ఆయన బతుకడు జాత అన్యాయ ಅಂತ ఆయన ಮಗಕ್ಕೆ ನಾರಾಯಣೇ ಪಂಪುನಂಚತನ ಪುದರದಿತ್ತೆ ದಿನ ಮುಟ್ಟ ಬನ್ನಾಗ ಮನುಷ್ಯಗೆ ಗೋಚಾರ ಹಾಕೊಂಡು ಎನ್ನ ದಿನ ಮುಗಿಯೊಂದು ಬರೊಂದುಂಡು ನನ್ನ ಮುಲ್ಪದ ವ್ಯವಸ್ಥೆಯನ್ನು ಮಾತ ಖಾಲಿ ಮಂತದೆ ನನ್ನ ಮುಲ್ಪದ ಮತ್ತು ಇಂಜಿನಳ ಇತ್ತಂಡ ಇಲ್ಲವರಿ ಮಂತದೆ ನನ್ನ ಓಡೆಗೆ ಬೋಡ ಅಡೆಗೆ ಎತ್ತೋಡು ಅಂದ್ಪಂಡು ಸೂಚನೆ ತಿಕ್ಕೊಂಡು ಅಂಚನೆ ಕಡೆ ಪೊರ್ತು ಬನ್ನಗೆ ಅಜಾಮೀಳೆ ಪಂಡೆಗೆ ಎನ್ನ ಕೈತಳು ಸಮಯ ಮುಟ್ಟ ಬರೋದುಂಡು ಒಂದು ಎಂಗೆ ಅನೀಸ ಉಂಡು ಅಂಡ ಭಾರಿ ಮೋಕ್ಯದ ಮಗೆ ಇರ್ಕೆಂಡ ನಾರಾಯಣೆ ನನ್ನ ಆಯನವರ ಲೆಪ್ಪುಗ ಅಂದ್ಪಂಡದು ನಾರಾಯಣ ಅಂದ್ಪಂಡದು ಅವರ ಲೆಪ್ಪುನಾಗ ವೈಕುಂಠೊಡಿತಿನ ಶ್ರೀಮನ್ನಾರಾಯಣ ದೇವರಿಗೆ ಏನುಣಿಗೆ ಇಂಚಿಡ್ದು ಯಮಲವ್ ಕೊಡ್ದು ಮೊಗಳು ಬತ್ತುದಂತು ದೇರಿ ಅಂಜಿಡ್ದು ಲಕ್ಷ್ಮಿ ಹಿಡ್ದು ಪಾದ ಸೇವೆ ಎಂದೆ ತೊನ್ನಂಚುತ್ತನ ಶ್ರೀಮನ್ನಾರಾಯಣ ದೇವೆರ್ಲ ಬತ್ತುಂತು ಪಂಡೇರಿಗೆ ಆಯ್ ಸೈಪುನ ಪುರ್ತುಡು ಆ ಎನಲ್ಲೇತಿದ್ದೀನಿ ಆಯ್ ನಿಗಳಿಗೆ ಸಂದೋಡಾಯಿನತ್ತವ ಎಂಕ್ ಸಂದೋಡಾಯಿನ ಯಾಲ್ಲೆ ತಂಪೋಪ್ಯಾಗ ಮೋಕ್ಷ ಕೊರ್ಪೆ ಅಂದ್ ಅಂಜಂಡ ಯೋಚನೆ ಮಲ್ಪಗ ಬಂದುಲೆ ಕಡೇದ ಪುರ್ತುಡು ವರ ನಾರಾಯಣ ಅಂದುಲು ಎತ್ತುಂಡ ಪಾಪ ಪರಿಹಾರ ಆಪುಣ ಒಂದು ಇತ್ತುಂಡ ನಮ್ಮ ದಿನೋಟೊಂಜಿ ಅರ್ಧ ಗಂಟೆ ಭಜನೆ ಬಂತುಂಡ ನಮಗಿತ್ತಿನಂಚುತ್ತಿನ ಪಾಪಲು ಮಾತ ಪರಿಹಾರ ಅದು ಓಲಾ ಉಪ್ಪುನಂಚುತ್ತಿನ ಸ್ವರ್ಗ ನರಕದ ಪರಿಕಲ್ಪನೆ ನಮ್ಮ ಯೋಚನೆ ಮಲ್ಪನೆಯನ್ನು ಬಿಡ್ದು ವಾ ಇಲ್ಲಡೆ ಭಜನೆ ನಿತ್ಯ ನಡಪುಂಡ ಹರಿನಾಮ ಸಂಕೀರ್ತನೆ ಓಲು ನಿತ್ಯ ನಡಪುಂಡ ಅವೇ ಇಲ್ಲಿ ಸ್ವರ್ಗ ಸಮಾನಾಪಡು ಒಂದು ಪನಿಯರಿಯನ್ನು ಭಾರಿ ಸಂತೋಷ ಪಡೆಪೆ ಭಾರಿ ಹೆಮ್ಮೆ ಪಡೆಪೆ ದಾಕೆಂಡ ಸ್ವರ್ಗನು ನಮ್ಮ ಮೂಲೇತು ಉಪ್ಪುನಂಚುತ್ತಿನ ಒಂಜಿ ಪ್ರಯತ್ನನು ಬಂದ್ಬಿಡು ಐಕೆ ಏತು ಬೊರ್ಲೊಡೆ ಬಂದೇರಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಏತು ಬೊರ್ಲೊಡೆ ಒಂಜಿ ಬಂದೇರಿ ನಿಗಳಿಗೆ ಮಾನವ ಜನ್ಮ ಬಂದಾಗ ನಾಲ ಉಪ್ಪುನಾಗ ಹೊರ ಕೃಷ್ಣ ಎನಬಾರದೆ ಕೃಷ್ಣನ ನೆನೆದರೆ ಕಷ್ಟ ದೂರ ಪಂಡ ಕೃಷ್ಣನ ಎಣ್ಣಿನ ಕೂಡಲೇ ಕಷ್ಟಲು ಪೂರ ದೂರ ಆಪುಂಡು ಒಂದು ಐಟ್ಲ ಏತ ಅರ್ಥವತ್ತಾದು ಬಂತಿರಂದು ಕೆಂಡ ಮನುಷ್ಯ ಜನ್ಮ ಬತ್ತಿನೆಡ್ದು ಬೊಕ್ಕ ಪಾತೆರ್ನ ಶಕ್ತಿ ಮನುಷ್ಯಗೆ ಮಾತ್ರ ಕೊರ್ದಿಪ್ಪುಣ ದೇವರೇ ಆ ಪಾತೆರ್ನ ಶಕ್ತಿಗೆ ಮೂಲ ಕಾರಣ ಒಂದು ಕೆಂಡ ನಾಲಾಯಿ ಪುಣಗ ನಮ್ಮ ಕೃಷ್ಣ ದೇವರೇ ನಮ್ಮ ಎನ್ನಿ ಅಂದಂಡ ಆ ನಾಮಸ್ಮರಣೆ ಮಲ್ತಂದಂಡ ನಮ್ಮ ಬದುಕಡಿತಿನಂಚುತ್ತನ ಒಂಜಾತ್ ಕಷ್ಟಲು ಮಾತ ಪರಿಹಾರ ಆವಡು ಅಂದ ಭಜನೆ ನಮಕಿನಿ ಮಸ್ತ್ ಅಗತ್ಯತೆ ಉಂಡು ಒಂದು ಅಂಚಾದ ಮುಲ್ಪದಾಲಯನೆ ಭಜನೆದ ಬಗ್ಗೆ ಮಸ್ತ್ ಪಾತಿರೋಡು ಒಂದು ಇಜ್ಜಿ ದಯಕೆಂಡ ಭಜನೆದ ಕೂಟನೇ ನಮಕ್ಕೆ ಸುತ್ತಮುತ್ತ ಒಪ್ಪುಣು ಬಹುಶಃ ಭಜನೆದ ಬಗ್ಗೆ ಎಡ್ಡೆ ಅನುಭವ ಐತಿದು ಐಕೆ ಕಡೆ ಪನ್ಪುಣಾರ ಬಂಡೇರಿ ಓದುಣ ಒಂಜಿಪ್ಪುಂಡು ಪಣಬುಣ ಒಂಜಿಪ್ಪುಂಡು ಐಕೆ ರಾಗ ತಾಳ ಹೇಗೆ ಇರಲಿ ರಾಮನಾಮವು ಬಾಯಲಿ ಬರಲಿ ನಿಗಳ ರಾಗ ತಾಳವು ಎಂಚೊಂಡು ದೇವರಿಗೆ ಬಿಡ್ತಿ
ನಿಗಳು ಉಳ ಹಿಡಿದರೆಪ್ಪನ ಅಂಚುತ್ತನ ರಾಮನಾಮ ಪಂಡ ಭಗವಂತನ ನಾಮ ಒಂದು ಮುಖ್ಯ ಅಂದೆ. ಅದಕ್ಕೊಂದು ಎಡ್ಡೆ ಉದಾಹರಣೆ ಕೊರುಡುಂದಂಡ ಶಬರಿ ಎತೋ ವರ್ಷದಿಂಚಿ ರಾಮದೇವರನ್ನ ನಿರೀಕ್ಷೆ ಇಡಿತ್ತೀನಿಗೆ ಶಬರಿ ನಮ್ಮಡ ಕೇವಲ ಪೂದೊಂಜಿ ಭಜನಾ ಮಂದಿರೋಡು ಭಜನೆ ಮಲ್ಪಣ ಮಾತ್ರ ಮತ್ತೆ ನಮ್ಮಡ ಒಂಜಿ ಅಂತರ್ಸತ್ವ ಬೋರ್ಡು ನಮಕ್ಕೆ ಇಜ್ಜಿ ಒಂದು ಖಂಡಿತವಾದ್ಲ ಉಂಡು ಒಂದು ನಮಕ್ಕೆ ತಿಕ್ಕೊಂಡು ಒಂದು ನಮ್ಮ ಪಡೆಯುವ ಪನ್ಪುನಂಚೊತ್ತನ ಒಂಜಿ ಆತ್ಮವಿಶ್ವಾಸಡು ನಮ್ಮ ಭಜನೆ ಶುರು ಮನ್ಬೋಡು ಅತ್ತಂಡ ನಾಮಸ್ಮರಣೆ ಶುರು ಮನ್ಬೋಡು ಒಂದು ಶಬರಿಗೆ ಕಣ್ಣು ತೋಜುಜಿ ಆಂಡ ರಾಮದೇವರನ್ನು ತೂಡು ಪನ್ಪುನಂಚೊತ್ತನ ಭಾರಿ ದಿನ ತೊಂಜಿ ಕನಸು ಆಂಡ ಶಬರಿಡ ಒಂಜಿ ವಿಚಾರ ಎಂಚಿತ್ತಿನೊಂದು ಕೆಂಡ ರಾಮದೇವರು ಓಲೆ ಪಡು ಎಂಚನೆ ಪಡು ಅರೇನೆ ಅಂತ ತೂತುಜಿ ಆಂಡ ದಿನೋಲ ರಾಮನಾಮ ಸ್ಮರಣೆ ಮಂತಂಡ ಒಂಜತ್ತಂಡ ಒಂಜಿ ದಿನ ರಾಮದೇವರನ್ನ ಕೈತಡೆ ಬದುದೇ ಬರ್ಪೇರೆ ಯಾನ ಕೊರ್ನೆಂಚ ನಾರ ಸ್ವೀಕರಿಸಾದೆ ಏನೋ ಅನುಗ್ರಹ ಮನ್ಪೇರಿ ಪನ್ಪುನ ಒಂಜಿ ಭಾರಿ ನಿರೀಕ್ಷಿತವಾದಿತ್ತಿನಂಚತ್ತನ ಒಂಜಿ ನಾಮಸ್ಮರಣೆಯನ್ನು ಶಬರಿ ಮಂತಂದಿತ್ತಳು ನೆಕ್ ಬಂದ್ಬಿನಿ ಮನುಷ್ಯ ಕೊಟ್ಟದ್ದು ಮನೆ ತನಕ ಭಗವಂತ ಕೊಟ್ಟದ್ದು ಕೊನೆ ತನಕ ಅಂದೆ ಏಪಲ ಶಬರಿನ ಒಂಜಿ ನಿರೀಕ್ಷೆನ ದೇವರು ಸುಳ್ಳು ಮಲ್ತಿನಿ ಹೆಜ್ಜಿ ಐಕೆಯನ್ನು ಮಸ್ಸು ಜನಕ್ಕೆ ಬಂದೆ ಪಾದ ಬತ್ತುವರಡ ಏರ್ನ ಪಾದ ಬತ್ತಲೇಕೆ ಎಂಡ ಭಗವಂತನ ಪಾದನು ಗಟ್ಟಿಪತೊಳ್ಳೆ ಆರು ಏಪಲಣಿಗಳೇನು ಬುಡುಪುಜೇರಿ ಬೊಕ್ಕರಣ ಪಾದ ಬತ್ತಂಡು ದಂಡ ಬೊಕ್ಕ ಅವನ್ ಆಯ್ ಬಿಡ್ದು ಬೋಪಿ ಈಜಿನ ನಮ್ಮ ಬಿಡ್ದು ಬೋಡು ಅಂಡ ದೇವೇರ ಅಂಚತ್ ದೇವೇರ್ನ ಪಾದ ಬತ್ತಿನಕ್ಲೇನು ಏಪಲ ದೇವೇರ ಕೈ ಬಿಡ್ತೀವಿ ನಾವು ಇಜ್ಜಿ ಬಂದ್ಬಣೆ ಕೊಂಚ ಶಬರಿನ ಎಡ್ಡೆ ಉದಾಹರಣೆ ಸಮಯ ಕೂಡ್ದು ಬರ್ಕೊಂಡು ರಾಮದೇವರಿ ಶಬರಿನ ಕೈತಡೆ ಬಂದಾಗ ಭಾರಿ ಪರಮಾನಂದ ಹಾಪಣು ದೇವೇರ್ನ ಮಿತ್ತು ದೀನಂಚತ್ತನ ವಿಶ್ವಾಸ ದೇವೇರ್ನ ಮಿತ್ತು ದೀನಂಚತ್ತನ ಭಕ್ತಿ ದೇವೇರ್ನ ಮಿತ್ತು ದೀನಂಚತ್ತನ ಪ್ರೀತಿ ಒಂದು ದೇವರೇ ಎನ್ನ ಕೈತಡೆ ಬತ್ತಿರತ್ತ ದೇವರೇ ಬತ್ತೀನಿ ಶಬರಿನ ಕೈತಡೆ ಶಬರಿ ದೇವರನ ಕೈತಡೆ ಬೋತಿನತ್ತ ಶಬರಿನ ಕೈತಡೆಗೆ ರಾಮದೇವರ ಬತ್ತೇರು ರಾಮದೇವರು ಬಂದಾಗ ಭಾರಿ ಸಂತೋಷ ಆಪಣು ತಿನಿಯರ ದಾಲ ಕೊರಡತ್ತ ಅನ್ಪಣದ ಯೋಚನೆ ಅನ್ಪಣಾಗ ಕಣ್ಣು ತೋಜ್ಜಿ ಒಂದು ಪರ್ಂದ ಅಥವಾ ಒಂದು ಕಾಯುಂಡ ಅಂದು ತೂಪುನಂಚತ್ತ ನಾಮ ಸರಡು ಚೀಪೆತ್ತಿನೇ ರಾಮದೇವರೇ ಕೊರಡು ಪನ್ಪುನಂಚತ್ತನ ಒಂಜಿ ಪ್ರೀತಿ ತಾನು ಒಟ್ಟಿಗೆ ಮಂತ್ರಿ ನಂಚತ್ತನ ಪೂರ ಹಣ್ಣು ಹಂಪಲದಾದ ಉಂಡು ಐಟು ಒಂಜನೆಗೆ ಎತ್ತದು ತುಚ್ಚಿದು ಅವು ಸೀಪೆತ್ತಿನೇನು ರಾಮದೇವರೇ ಕೊರಣ್ಣಿ ಅಲ್ಪ ರಾಮದೇವರೇ ಪಳವು ಶಬರಿನ ಮಡೆಯಿಂದ ಯೋಚನೆ ಮಂತಿನಿ ಅಜ್ಜಿ ಶಬರಿ ಭಕ್ತಿಡು ಕೊರನೆಡ್ದಾರದು ಎತ್ತದ್ದು ರಾಮದೇವರ ಮೆಂದು ತಿಂದಿರಿ ಶಬರಿನ ಅನುಗ್ರಹ ಮಂತಿರಿ ನೆಟ್ಟು ಗೊತ್ತಾಪಂಡು ನಾಮಸ್ಮರಣೆಗೆ ಏತು ಶಕ್ತಿ ಉಂಡು ಒಂದು ಕೆಂಡ ದೇವರೇ ನಮ್ಮ ಕಡೆಗೆ ಬತ್ತದು ನಮ್ಮ ಕೊರ್ನಿ ಅಂಚುತ್ತನೇನು ದೆತೊನ್ನಂಚುತ್ತನ ಶಕ್ತಿ ಸಾಮರ್ಥ್ಯ ಅಂದಿತ್ತಂಡ ಅವು ಭಜನೆಗೆ ಮಾತ್ರ ಆ ಶಕ್ತಿ ಪುನಃ ಬೇತೆ ವೈಕಲ ಇಜ್ಜಿ ಎಂದು ಪಣಿಯರೇನು ಸಂತೋಷ ಪಡೆಪ್ಪೆ ದಯಕೆಂಡ ಶಬರಿನ ಭಕ್ತಿ ನೆಟ್ಟು ಗೊತ್ತಾಪಂಡು ಶಬರಿ ರಾಮದೇವರೇ ಕೊರ್ನೆವು ಮಡೆ ಅಂದು ಪಡೆದು ಏಪಲ ಯೋಚನೆ ಮಂತಿನಿ ಅಜ್ಜಿ ಅಂಡ ಇನಿ ತೂಪು ನಮ್ಮ ತಟ್ಟಿಡೆ ಅಪ್ಪೆ ಒಣಸ್ಮಂತಿನಿ ಎಟ್ಟು ಅಂತೆವರಿ ಇಂಡ ಅವೇನು ಮಗೆ ಒಣಸ್ಮಂತ ಬೇರೆ ತಯಾರಿಜ್ಜಿ ಅವು ಬಿಡ್ಚಿ ಅವು ಮಡೆ ಹತ್ತನತ್ತ ಅಂದ ದೇವರಿಗೆ ಅವು ಮಾತ ಇಜ್ಜಿ ಅಂಚಾದ ನಮ್ಮ ಅರೇನು ದೇವರು ಬಂಡ ಅರೆಡ ನಿರಾಕಾರ ಸ್ವರೂಪಿ ಅರಡ ಅಹಂಕಾರ ಇಜ್ಜಿ ಐಗೋಸ್ಕರ ಅಹಂಕಾರ ಇಜ್ಜಂದಿನ ಬದುಕು ನಮ್ಮವ್ವ ಅವಡಾಂಡ ಭಜನೆ ಬೋಡು ಒಂದು ಕೆಲವು ಕಡೆ ಪಂಪೇನು ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಅವಗಿಲ್ಲ ಗರುವ ಅಂತ ಒಂದು ಕೃಷ್ಣದೇವರನ ಬಗ್ಗೆ ಒಪ್ಪುಣಂಚತ್ತನ ಒಂಜಿ ಪಾತೆರ ಈ ಪಾಂಡವೇರ್ನಕ್ಕಳು ಮಾತ ಹೂ ಫಲವಸ್ತು ನಾನೊಂಜಿ ಕೂಡ ಒಂಜಿ ಪತ್ತೊಂದು ದೇವಸ್ಥಾನಗೂ ವಿದಡಿಯರಿಗೆ ಈ ಕೃಷ್ಣದೇವರಾದ ಮಂದಿರಿಗೆ ಒಂಜಾತು ತೋಟ ಹೋಗ್ಬೋದು ಬಜೀರು ಕೊಯ್ದು ಕಂತದೆ ಅವೇನೇ ಕುದುರೆಲೆಗೆ ಬೊಕ್ಕ ಪೆತ್ತೊಳೆಗೆ ಮಾಡಿದೆ ಅವು ಮಾತಂತ ತಿನ್ನಾಡಂದು ಆರಾಮಡು ಜಿತೊಂಡಿಯರಿಗೆ ಆಂಡ ಅಂಚಿತ್ತಿನ ದೇವರಿಗೆ ಅವಗಿಲ್ಲ ಗರ್ವ ಅಂದೆ ಏಪ ನಮ್ಮ ಬದುಕಡೆ ಅಹಂಕಾರನು ನಮ್ಮ ಬುಡ್ಪನ ಅಹಂಕಾರ ರಹಿತವಾದಿತ್ತನಂಚತನ ಬದುಕು ನಮ್ಮ ವಾವಡಾಂಡ ನಮಗೆ ಭಜನೆ ಮಸ್ತ್ ಅಗತ್ಯತೆ ಐಕೆ ಐಟುದಲ್ಲ ಏತಿ ಪೊರ್ಲುಡೆ ತಿರಿಪಾದೇರಿ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂದೆ ಅವ ಲಕುಮೀರಮಣ ಲಕ್ಷ್ಮೀದೇವರನ್ನ ರಮಣೆ ಆದಿತ್ತನ್ನಲ್ಲ ಅವಗಿಲ್ಲ ಕಿಂಚಿತ್ತು ಗರ್ವ ಅಂದ ಒಂಜಿ ಚೂರೇ ಚೂರು ಒಂಜಿ ಎಡಮೆದ 7 ಭಾಗದಾತ ಹಾಗೆ ಗರ್ವ ಇಜ್ಜಿ ಹಾಗೆ ಅಹಂ ಇಜ್ಜಿ ಒಂದೇನು ನಮಗೆ ತೂನ ಗೊತ್ತಾಪು ದೇವರು ಪಂಡದಾದ ಅಂದು ನಾನೊಂಜಿನೇದು ದೇವರನ ಕರುಣೆಯನ್ನು ನಮ್ಮ ಎಂಚ ಸಂಪಾದನೆ ಮನ್ಪಡು ಒಂದು ಪಂಡ ನಿಗಳಿಗೆ ಗೊತ್ತಿಪ್ಪು ಕುಚೇಲ ಬೊಕ್ಕ ಕೃಷ್ಣನ ಕತೆ ಕುಚೇಲಗೆ ದಾರಿದ್ರ್ಯ ಕೃಷ್ಣದೇವಿರ ಅರಮನೆಡುಲ್ಲೇರಿ ಕುಚೇಲನ ಸುಧಾಮನ ಬೊಡೆದಿವನ್ ಬಳಿ ಒಂದು ಕೃಷ್ಣದೇವರಡ ದಾದಾಂಡಲ ಪತೊಂಬರಿಯರೆ ಆ ಪೂಜಾ ಅಂದಿತ್ತೆ ನವಲ ಇಡೀ ಭಜನಾ ಮಂದಿರೋಗ ದಯ ಬರ್ಪಕೆಂಡ ಅಯ್ಯಪ್ಪ ದೇವರೇ ಎಂಕಿಂಚಿತ್ತನಮ ಅಂತ ಬೋಡು ಒಂದೇ ನೀರು ಕೊರಡು ನೆರವೇರಿ ಸಾದ್ ಕೊರಡು
ಕೊರಿಯರ್ ದಂಡ ಇರಗಿದಾದ ಅಂಡರೆಯನ್ನು ಕೊರ್ಪೆ ಅಂದೆ ನಮ್ಮ ಈತೆ ದೇವಸ್ಥಾನದ ಬತ್ತಿಗೆಯನ್ನು ಈರೆಂಕ್ಲೆ ಕೊರಿಯರ್ ದಂಡ ಇರಗಿದಾದ ದಂಡಲ ಕೊರ್ಪೆ ಅಂದೆ ಅಂಡ ಈ ಕೊರ್ಪುನು ಏರುಗೆಂಡ ದೇವರೂರಿ ಮಾತ್ರ ನಮ್ಮ ಪೂರ ನಮ್ಮ ಕೊರ್ಪುನು ದಂಡ ದೇವೇರದಾಗ ಪಂಡ ದೇವೇರಡ್ದು ಮಲ್ಲ ಜನಕ್ಕಳು ನಮಾಂಡು ಅಂದರ್ಥ ದೇವೇರಿಗೆ ಕುರ್ಪುಣತ್ತೆ ಕೊರ್ಪುಣಾಯ ಜಗತ್ತಡು ಒರಿಯೇರು ದೇವೇರ ಮಾಂತ್ರ ದೇತೊನ್ನಕ್ಕಳು ನಮ ಪಿರ ದೇವರೇ ಕೊರಿಯರಿಜ್ಜಿ ದೇವರಿಗೆ ಸಮರ್ಪಣೆ ಮನ್ಪುಳಿ ನಮಗೆ ದಾಲ ಕೊರಿಯರುಂದಂಡ ಐಟು ಒಂಜಿ ಆತ್ ಭಕ್ತಿಡೆ ನಮ್ಮ ಒಂಜಿ ಸೊತ್ತುಲೇನು ಸಮರ್ಪಣೆ ಮನ್ಬಿಡು ಒಂದು ನಮ್ಮ ಯೋಚನೆ ಮನ್ಬಿಡು ನಮ್ಮ ಹೆಚ್ಚಿನಕ್ಕಳು ಪನ್ಪಿನೀತೆ ಯಾನೊಂಜಿ ದೇವರಿಗೆ ಒಂಜಿ ಬೊಳ್ಳಿದ ಒಂಜಿ ಸೊತ್ತುಣಿಯನು ದೇವರೇ ಕೊರಿಯೆ ಅಂದ್ ಆ ಬೊಳ್ಳಿದ ಸೊತ್ತುದ ಸೃಷ್ಟಿ ಏರಂದುಕೆಂಡ ದೇವರವು ಅವು ಮಣ್ಣದಡಿಟ್ಟುಂಡು ಅವನಿಗೆ ಗೇತದು ಅವನ ಸಂಶೋಧನೆ ಮಂತದ್ದು ಪತ್ತದು ಐಕ ಮಾಂತ ಬೇತಕ್ಕಳು ಕೆಲಸ ಮಲ್ತಾಯಿನ ಕೂಡಲೇ ಅವು ಐಕ ಸ್ವರೂಪ ಬರ್ಪುಂಡು ಅಂಡ್ ಐತ ಒಡೆಯರು ಯಜಮಾನಿಯರಂದುಕೆಂಡ ದೇವಿರತ್ತ ಸೃಷ್ಟಿದ ಮೂಲನೇ ದೇವೇರು ಅಂಚಾದ ನಮ್ಮ ಒಂಜಿ ತಿರೀತು ನೋಡು ದೇವರಿಗೆ ನಮ್ಮ ಕುರ್ಪುಣ ಕುಲತ್ತೆ ದೇವೇರು ಮಾತ್ರವರಿಗೆ ಕೊರ್ಪುಣಾಯೇ ನಮ್ಮ ದಾದಾಂಡಲ ದೇವೇರು ಕೊರ್ತಿನೆಟ್ಟಿತ್ತನ್ನು ಸಮರ್ಪಣೆ ಮಲ್ಪುನು ಪಂಡದು ಅಂಚಾದ ದೇವರಿಗೆ ಒಲ್ಲಬಹುದು ನಮ್ಮ ಕೊರ್ಪ ಅಂದ್ ಪನ್ಪುಣತ್ತೆ ಎಡ್ಡೆ ಮಲ್ತರಡ ದೇವರೇ ದಾದಾಂಡಲಿರಿಗೆ ಸಮರ್ಪಣೆ ಮಲ್ಪೆ ಪನ್ಪುನಂಚಿತ್ತನ ಸಮರ್ಪಣಾ ಭಾವದ ಭಕ್ತಿಯೇ ಭಗವಂತನ ಅನುಗ್ರಹಕ್ಕೂ ಕಾರಣ ಆಪುಡು ಪನ್ಪುನಂಚಿತ್ತನ ಪಾತೆರಗೂ ಕುಚೇಲೆ ಒಂಜಿ ಎಡ್ಡ ರೀತಿಯ ದೃಷ್ಟಾಂತ ಬಡದಿನ ಒತ್ತಾಯ ಪಿದಾಡ್ದು ಪೋಡೆ ಆದಪ್ಪುಂಡು ದುತ್ತೈತ ಮಾತ ಸರಿಯಾಯಿನಂಚಿತ್ತ ನಾವು ಇಜ್ಜಿ ಮಿತ್ರಗೆ ರಡ್ಡು ಪಾತೆರ ಉಂಡಿಗೆ ಒಂಜಿ ರೋಗಿನ ಕೈ ತಡೆ ಪೋನಾಗ ಬಜಿ ಕೈಟ್ ಪೋರೆವಲ್ಲಿ ಒಂಜಿ ಕಾಯಿಲಡಿತ್ತಿನಕ್ಲ ಕೈ ತಡೆ ಪೋನಾಗ ಬಜಿ ಕೈಟ್ ಪೋರೆವಲ್ಲಿ ಬೊಕ್ಕ ದೇವಸ್ಥಾನಕ್ಕೆ ಪೋನಾಗ ದಾಲ ಪತಂ ಪೋರೆ ರಾಯ್ಜಿಂಡಲ್ಲ ಒಂಜಿ ತುಳಸಿ ಗುಡಿ ಅಂಡಲ ಪತಂ ಪೋಡು ಅಂತ ಲೆಕ್ಕ ನಮಗೆ ಬಜಿ ಕೈಟ್ ದೇವರೆನ್ ತುಯ್ಯರೆ ಬೊಕ್ಕ ಸೀಕಿದಕ್ಲೆಲ್ಲ ದೇವರೆಲ್ಲ ಬಜಿ ಕೈಟ್ ತುಯ್ಯರೆ ಪೋರೆ ಬಲ್ಲಿ ಅಂತ ಇಮ್ಮೇಗ ಅನುಭವ ಇತ್ತಂಗೆ ಒಂದೇ ಪೊರ್ತಾಂಡದಂಡು ಪಲ್ಲೆ ಒಂಜಿ 15 ನಿಮಿಷನದಾದನ ನಿರೂಪಣೆದಾರೆ ಪೊರ್ತಾಂಡ ಬಂಡ್ರಲ್ಲೇ ದಯಗಿನ ಬನ್ನಗನೆ ತಡ ಆತಂడి ಎಂಗ್ಲಿಗೆ ದಯ ಬಣ್ಣ ಒಂಜತ್ತು ಮುಳ್ಳು ರಡ್ರಟ್ಟು ದೀತಿಯರು ಅಂಚ ಒಂಜಟ್ಟೆ ಪಾತ್ರ ದೀತಿ ನಿಂದು ರಡ್ರಟ್ಟು ಉಪ್ಪನಾಗ ನಾನು ಪಾತ್ರ ಪಾತಿ ಇರುತ್ತೆ ಮುಳ್ಳು ಸಮಯ ಮೀರನ ಗೊತ್ತಾಗ್ಬಿಟ್ಟು ಬೊಕ್ಕ ಈ ಮೊಕ್ಳೆಗಂಡ ಪೂರ ನಿಕ್ಲೆ ಚೀಟು ಕೊರಳಿ ಅಪ್ಪನು ಬಗ್ಗೆ ಹೆಂಗೆ ಚೀಟು ಕೊರಿಯಾರ ಜತ್ತ ಅಂಚ ಮುಗಿಪೆ ಬೇಗ ಬಂದಾಗನೆ ತಡ ಆತಂడి ಅಂಚ ಪೋಣಗ ಪತಂ ಬೋಡತ್ತ ದಾಲ ಇಜ್ಜಿ ಇಲ್ಲದೊಳೈತು ನನಗೆ ಒಂಜಿ ಪುಂಡಿ ಬಜಿಲುಂಡು ಅವಿನ ಬೈರಾಸದ ಕೋಟು ಕಟೋನುವಿ ಕೃಷ್ಣದೇವರೇನು ತುಯ್ಯರೆ ಒಂಜಿ ಕಾಡೆ ಪಿದಾಡ್ದೆ ಎತ್ತುನಾಗ ಬಯ್ಯ ಅಂತಂಡು ಅಂತೂ ದೇವರೆಂತು ಓಡುಂದ ಅಂಡ ದೇವರ ಉಳೈ ಇಲ್ಲೇರು ಅರಮನೆದೊಲೈ ಅಂಚ ಉಲೈ ಬೋಡುಂದಂಡ ನಮಗೀತೆ ನಮ್ಮ ತೂಪ ನಮ್ಮ ಓಟು ಕೇನ್ನಾಗ ಪಕ್ಕದಕ್ಕೆ ಬೇರೆ ನಂಗೆ ಓಟು ಕೇಂದು ಎಲ್ಲ ಬೇಜಾರನ್ನು ಬಿಡ್ತಿ ರಾಜಕೀಯದ ಕುಳಿತಂಡ ಒಂದೊಂಜಿ ಇತ್ತಿದ ಪನ್ಪಿಂದ ನಮ್ಮ ಬೊಕ್ಕ ನಮಗೆ ಆಕಲ್ಲ ಪಿ ಎಡ ಬಾತಿರೋದು ಬೊಕ್ಕ ಉಲೈ ಬೋಡು ನಮ್ಮ ಅಂಚನೆ ಅವಳು ಕೃಷ್ಣದೇವರೆಂತು ತುಯ್ಯರೆ ಬೋಂಡಲ್ಲ ಒಂಜಿ 2-3 ಜನ ಪಿದ ಹಿಡ್ದು ಇತ್ತಿಯರಿಗೆ ಇಂಬೆ ಪೊಡುಗೆ ಏನಂತೂ ಇದು ಮಗಳು ಉಲಾಯಿ ಬಿಡ್ಪಿನಿ ಅಂದ ಅಂದು ಯೋಚನೆ ಮನ್ಪನಾಗ ಕೃಷ್ಣದೇವರು ಪಿದೈ ಭಾರವತದು ಕುಚೇಲನ ಆರಾದು ಬತ್ತದು ಲೆತಂಪೋದು ಕೃಷ್ಣದೇವರ ಕುಲ್ಲುನಂಚತನ ಗದ್ದಿಗೆಡು ಸುಧಾಮನ ಕುಲ್ಲಾದ ಮೇರು ಕಾರಮ್ಮದೆರಡು ಕುಲ್ದ ಆನ ಕಾರೊತ್ತೊಂದು ಉಳ್ಳೇರು ಯೋಚನೆ ಮನ್ಪಳೆ ಬಂದುಳೆ ಮಹಾವಿಷ್ಣುವನ ಶ್ರೇಷ್ಠ ಅವತಾರವಾದಿತ್ಯನಂಚತನ ರಡ್ಡ ಅವತಾರಡು ಕೃಷ್ಣ ಬೊಕ್ಕ ರಾಮಾವತಾರ ಶ್ರೇಷ್ಠವಾದಿತ್ಯನ ಅವತಾರ ಅಂಚಿತ್ತಿನ ಅವತಾರ ಬತ್ತಿನಂಚತನ ದೇವರೇ ಎತ್ತರದ ಗದ್ದಿಗೇಡು ಭಕ್ತಾನುಕೂಲಾದ್ಯರು ದೇವರು ತೀರ್ಥಕೊಳ್ಳೊಂದು ಆಯನ ಪಾದ ಸೇವೆ ಮನ್ವೆ ನೆತ್ತ ಅರ್ಥ ಎಂಚಂದ್ಕೆಂಡ ದೇವರನ ಔದಾರ್ಯತೆದಾದ ಭಕ್ತಿ ಮಲ್ತಂಡ ಭಗವಂತೆ ನಮ್ಮನ್ನು ಎಂಚ ತೂಪೇ ಪನ್ಪುನಕ್ಕೆ ಒಂದೊಂಜಿ ನೈಜ ದೃಷ್ಟಾಂತ ನಮಕ್ಕೆ ಈತ ಮಾತ್ರ ಅತ್ತೆ ದಾಯಗಾರ ಕಾರು ಪೂಜೆ ಒಂದಿತ್ತಿರು ಎಂದು ಕೇಂಡ ನಡತು ಬನ್ನಗ ಈ ಕುಚೇಲನ ಪಾದ ಮಾತ ಗಾಯ ಆದ ಪತ್ತು ನೆತ್ತಿರ ಚತ್ತೊಂದಿತ್ತು ನಾವೇನು ಮಾತ ಒರೆಸದು ಉಪಚಾರ ಮಂತದೆ ಕಡೆ ಕೊಂಚ 4 ದಿನ ಈ ಕುಲ್ಲುಲ ಬಂಡದಾಯಕ ಕುಲ್ಲಾದೆ ಎಡ್ಡ ರೀತಿದ ಆತಿಥ್ಯ ಕೊರದು ಇಮ್ಯಾಗ ಕುಚೇಲಾಗಲ ಈ ಕೃಷ್ಣದೇವರನ ಪ್ರೀತಿ ವಿಶ್ವಾಸ ಬೊಕ್ಕ ಅರಮನೆಡಾರು ತೂಪವನಂಚತನೊಂಜಿ ಪ್ರೀತಿ ತೂನಾಗ ಇಮ್ಯಾಗ ದಾದ ಕೇಣಿಯರ ವೈದಂದಿ ಮರತು ಹೋತುಂಡು ಅಂತ ಪಿದಡಿ ನಡುವು ಸಾದಿಗೆ ಬಂದಾಗ ಆಗ ನೆನಪಾಟುಂಡು ದಾಯಿಗೆ ಅನು ಬೈದಿನಿ ದಾದಾಂಡಲ ಕೃಷ್ಣದೇವರಂತೆ ಕೊರಿಯರಡ ಪತಂ ಪೋಯಿನ ಬೈದಿನಂತ ಈತೆ ಬಜಿಕ ಇಟ್ಟು ಬೋಡು ಅಂಡ ಇಲ್ಲಡೆ ನಾನು ಬೊಗ್ಗರೆ ಬಿಡುವೇರ ಅಂದು ಯೋಚನೆ ಮನ್ಬೆ ಪಿರ ತಿರುಗಿದ ಕೃಷ್ಣದೇವರ ನಡೆ ಪೋಪಳಕ್ಕ ಇಜ್ಜಿ ಅಂತ ಇಲ್ಲಗಂತ ಎತ್ತೋಡೆ ಇಲ್ಲಗೆ ಎತ್ತರೆ ಮುಟ್ಟ ಅನ್ನಗ ಹಾಗೆ ಆಶ್ಚರ್ಯ ಪಣು ದಾಗಿಂದಕ್ಕೆ ಗಾಯನ ಇಲ್ಲದ ಸ್ವರೂಪನೇ ಬದಲಾತಂಡು ದಾದ ಎಣ್ಣದಿತ್ತೇ ನಾವೇನು ಪೂರ ದೇವರ ಕೊರದಿತ್ತೇರು ಅಂಜಾದ ನಿಗಳಿಗೆ ಒಂದೇ ಬಂದ್ಬಿನಿ ದೇವರನ ಕೈ ತಡೆ ಬಂದಾಗ ದೇವರನ ಯೋಚನೆ ಮಾತ್ರ ಪಡ್ನೆಗಿಲ್ದ ಕುಜೇಲೆ ಎಂಜ ದೇವರ ನಡೆಗೆ ಬಂದಾಗ ಹಾಗೆ ಕೃಷ್ಣದೇವರನ್ನ ಮಾತ್ರ ನೆನಪಿತ್ತೀನಿ ಸಂಪತ್ತು ವೈಭವ
ನಾನೊಂಜಿ ಕೂಡ ವೈತ್ತಲಾಗಿ ಯೋಚನೆ ಇದ್ದಾಂಡು ಆಂಡ ದೇವರೇ ಗೊತ್ತಿತ್ತು ನಿಮ್ಮೆ ದಾಯಿಗೆ ಬೈದೆ ನಿಮಗೆ ಎಂಜಿನ ಬೋರ್ಡು ಇಲ್ಲ ಬೋಪನೆ ತುಳ ಕೊರ್ದಾತನ ಅಂಚಾದ ನೀಗಳಿಗೆ ಇದೇ ಬಂದನೆ ದೇವಸ್ಥಾನಕ್ಕೆ ಬತ್ತಿಪ್ಪುನಾಗ ಕೇವಲ ನಾಮಸ್ಮರಣೆ ಮಾತ್ರ ಮಲ್ಪಲೆ ದೇವರೇನು ಲೆಪ್ಪುಲೆ ದೇವರಡ ಕಷ್ಟನ ಮಾತ ಪಣ್ಣೊಳ್ಳೆ ಎಂಕ್ಳಿಗೆ ಪೂರ ಕಡೇ ಮುಟ್ಟಲ ಕೈಪತ್ತು ನಡಪವನಾರು ಈರೇ ಏನು ಪಂಡದು ಎನ್ನಲೆ ಈರು ಏಪಲ ಎಂಕಲ್ನ ಹೃದಯ ಅಂತರಂಗದ ಉಳ ಹಿಡ್ದು ಸದಾ ಇಪ್ಪುವರು ಪನ್ಪುರಂಚತ್ತನ ಒಂಜೆ ಅಚಲ ವಿಶ್ವಾಸನು ಮಾತ ದೀವೊಂದು ತಿರುಗಿದು ನಮಗೆ ಇಲ್ಲಗೆ ಪೋಡೊಂದಂಡ ಒಂತೆ ಸಮಯದೊಳೆ ಭಗವಂತ ಅನುಗ್ರಹ ಬಂತುದೇ ಮಲ್ಪುಯಿ ಪನ್ಪಣಿಕ್ಕೆ ನಮಗೆ ಕುಚೇಲನ ಒಂಜಿ ಕತೆಟ್ಟು ನಂಗೆ ಗೊತ್ತಾಪಣ ಅಲ್ತರದಲ್ಲ ಬೊಕ್ಕತ್ತು ಈರೆ ಪೊಂಡ ನಮಗೆ ರಾಮದೇವರನ ವಿಚಾರದ ಬಗ್ಗೆ ರಾಮನಾಮ ಸ್ಮರಣದ ಬಗ್ಗೆ ಅತ್ತಂಡ ಹರಿನಾಮ ಸಂಕೀರ್ತನದ ಬಗ್ಗೆ ಅವೇನು ಮಾತ ಹೆಚ್ಚು ಮಾತಿರೋಡು ಒಂದು ಇಜ್ಜಿದ ಯಾಕೆಂಡ 3ನೇ ವರ್ಷ ಆಯೋಜನೆ ಮಂತದ್ದು 4ನೇ ವರ್ಷಗೂ ಕಾರ್ದೀತಿನಂಚತನ ಕಾರ್ಯಕ್ರಮ ಕಡೆಯಿತ ಪುರ್ತುಡು ಒಂಜಿ ಸಂಸ್ಕಾರ ಬೊಕ್ಕ ಸಂಸ್ಕೃತಿ ಒಂದು ಮನುಷ್ಯಗೆ ಮಸ್ತ್ ನಮಕ್ ಅಗತ್ಯವಾದಿತ್ತಿನಂಚತನ ವಿಚಾರ ಇತ್ತೆ ಮುಲ್ಪ ಒಂಜಿ ವ್ಯಕ್ತಿಡ ನಮ್ಮ ಪಾತಿರೋಡು ಅಂದ ಆಡ ಸಭ್ಯತೆ ಬೋಡು ಒಂದು ಆಡ ಒಂಜಿ ಆತು ಸಂಸ್ಕಾರ ಬೋಡು ಒಂದು ಸಂಸ್ಕಾರ ಇತ್ತಿನ ವ್ಯಕ್ತಿನ ಕೈತಡೆ ಪೋದು ನಮ್ಮ ಪಾತಿರುವ ಆಯನ ಲೆಪ್ಪುವ ನಮ್ಮ ಆಯ್ಗೆ ಒಂಜಿ ಎತ್ತರದ ಗದ್ದಿಗೆ ಪಾಡ್ದು ಕುಲ್ಲವ ಆಯ್ಗೆ ಉಪಚಾರ ಪುರ ಮಲ್ತದ್ದು ಕಡಪುರುವ ಅಂಜನೆ ಒಂಜಿ ಸಂಸ್ಕಾರ ದಾಂತಿನಾಡ ನಮ್ಮ ಕೈತಡೆ ಪೋರ್ನೇ ಒಂತೆ ಪೋಡಿಪುವ ನಮ್ಮ ದಯಕೆಂಡ ಆಯ ವಾ ರೀತಿಡು ವ್ಯವಹರಿಸವೆ ಎಂದು ಗೊತ್ತಾಪಜಿ ಅಂಚ ತುಯರೆ ಪೊಂಡ ನಮ್ಮ ಇತ್ತ ತುಯರೆ ಪೊಂಡ ರಾವಣನ ಸಂಸ್ಕೃತಿಲ ಉಂಡು ರಾಮನ ಸಂಸ್ಕೃತಿಲ ನಮಕ್ ಉಂಡು ನಮಕ್ ಕೃಷ್ಣನ ಸಂಸ್ಕೃತಿಲ ಉಂಡು ಕಂಸನಲ ಉಂಡು ನಮಕ್ ಆಂಡವೇನ ಆಯ್ಕೆ ಮಲ್ತು ದೆತೊನ್ನವು ನಮ್ಮ ಕೈಟುಂಡು ಎಡ್ಡೆ ಸಂಸ್ಕಾರ ಸಂಸ್ಕೃತಿ ನಮಕ್ ಮಾಂತ ತಿಕ್ಕೊಡುಂದಂಡ ಒಂಜಿ ಎಡ್ಡ ರೀತಿದ ಇಂಚಿನ ಮಂದಿರೋಡು ಇಂಚ ಮಾತ ಆಯೋಜನೆ ಆಪನಂಚತ್ರ ಒಂಜಿ ಸಂಕೀರ್ತನೆ ಬೊಕ್ಕೊಂಜಿ ಉಪನ್ಯಾಸ ಒಂದೇ ನಮ್ಮ ಬೊರ್ಲುಡೆ ಕೆಬಿಕೊರಿ ಅಂಡ ನಮ್ಮ ಬದುಕು ಎಡ್ಡ ರೀತಿಡ ಒಂಜಿ ಪಾವನ ಆಪಂಡ ಬೊಕ್ಕಲೆಂಕೆ ಭಾರಿ ಮಸ್ತ್ ಸ್ವಲ್ಪ ದೇವರೆಂತೋನಾಗಲ್ಲ ಒಂಥ ಸಂತೋಷ ಅಂಡೆ ಬೊಕ್ಕೆ ನಾನು ಒಲ್ಪ ತುಯರ ಪೊಂಡಲು ಒಂಚೂರು ಪರಿಸರ ತೂಪಿನ ಒಂಚೂರು ದಯಕೆಂಡ ಇತ್ತೆ ನಮಗೆ ಎಲ್ಲಿಯ ಜಾಗ ಇಡು ನಮಗೆ ಪೂರ ವ್ಯವಸ್ಥೆ ಎಲ್ಲ ಆವಡು ಪೂರ ವ್ಯವಸ್ಥೆ ಆವಡತ್ತು ಒಂಜಿ ತಾರ ಇತ್ತು ನಾವೇನು ಕಾಡ್ಪಡು ಒಂಜಿ ಮರ ಇತ್ತನೇ ಕಾಡ್ಪಡು ಅಂಡ ಇಂಚು ತುನಕ ಒಂಜಿ ಮರಕ್ಕೆಲ್ಲ ಬಹುಶಃ ವ್ಯವಸ್ಥೆ ಅಂತದೆ ಅವೆಲ್ಲ ಒರಿಪವಡು ಅಂತ ತೂತಾರೆ ಅಂಚಿಡ್ದು ಒಂಜಿ ತಾರೆ ಉಂಡು ಅವೆಲ್ಲ ಒರಿಪವಡು ಅಂತ ತೂತಾರೆ ಅಂಚಾದು ಪುನಃ ಒಂದೇನು ಮಾತ ಸಕಲ ಚರಾಚರ ಜೀವಿಲೆಡೆ ದೇವರೆಂದು ಓಡು ಒಂದು ಅಂಚಾದ ನಿಕ್ಲಿಕ್ಕೆ ಮಾತ ಭಜನೆದ ಅಂತರ್ಸತ್ವ ಇತ್ತಿ ನೆಡ್ದಾರ ಆ ತಾರೆಲ್ಲ ಒರಿದನು ಈ ಮರಲ್ಲ ಒರಿದನು ಇಜಿಂದಂಡ ಬಹುಶಃ ಒಂದು ಒರಿಯರೆ ಸಾಧ್ಯ ಇಚ್ಚಾಂಡು ಒಂದು ಪೂರ ಪೋತು ಒಟ್ಟಿಗೆ ದಯಗೆಂಡ ಪ್ರತಿ ಒಂಜೆಟ್ಲ ದೇವರು ಉಳ್ಳೇರೆ ಅಂತ ಅಂಚಾದ ಆ ಪರಿಸರನೇ ಗೊತ್ತು ಮಲ್ಪುಣಿಗೆ ಅಲ್ಪ ದೇವರು ಉಳ್ಳೇರ ದೇವರು ಇಜ್ಜೆರ ಅಂತ ಓಡೊಂದಂಡ ಆ ಪರಿಸರ ಗೊತ್ತು ಮಲ್ಪುಡು ಒಂದು ಅರ್ಥ ಅಂಚಾದ ಒಂಜಿ ಎಲ್ಲಿಯ ಒಂಜಿ ಕಥೆಯನ್ನು ಪಂಡದು ಕಡೆಕ್ಕಿಯನ್ನು ಮುಗಿಪುಯಾನೆ ಒಂಜಿ ಇಲ್ಲಡೆ ಅಜ್ಜೇರಿ ಬೊಕ್ಕ ಪುಳ್ಳಿ ಬೊಕ್ಕ ಆಯನಮ್ಮೇರು ಇಂಚ 3 ಜನ ಒಂಜಿ ಇಲ್ಲಡೆ ಉಳ್ಳೇರಕ್ಲು ಹಾಗೆಲ್ಲ ಬದುಕು ಸಾಗೋ ಒಂದು ಇಪ್ಪುಂಡು ಅಜ್ಜರಿಗೆ ಪ್ರಾಯ ಅಂಡೆ ಪ್ರಾಯ ನಡೆದೊಕ್ಕ ಮನುಷ್ಯಗೆ ಕಾಯಿಲೆ ಬರ್ಪು ನಾವು ಸಹಜ ಸ್ವಾಭಾವಿಕ ಇತ್ತೆಂತೂ ಕಾಯಿಲೆ ಬರೋಡೊಂದಂಡ ನಮಗೆ 40 ದಾಟುಂಡನೇ ಉಂಡು BP ಶುಗರ್ ನನೊಂಜಿ ಕೂಡೊಂಜಿ ತರೆಬೇನೆ ನಮಗೆ ಎಲ್ಲೆಲ್ಲಿ ಜೋಕ್ಲೆಗೆ ಕನ್ನಡ ಕೈಂಚಪುರ ಬರ್ಪುಂಡು ಐಕೆ ಕಾರಣದಾದ ಬಣ್ಣ ನಮ್ಮ ಜೋಕ್ಲೆಗೆ ಗೊಬ್ಬರ ಕೊರ್ಪುನೆ ಮೊಬೈಲ್ ಬೊಕ್ಕ ನಮ್ಮ 24 ಗಂಟೆಲ ತೂಪುನೆ ಎಂಜಿನಕ್ಕೆ ಎಣ್ಣ TV ಅಂಚಾದ ನಮಗೆ ತರೆಬೇನೆ ಆಪುಂಡು ಬೊಕ್ಕ ಪೊರ್ತುಗೆ ಒಣಸು ಮಲ್ಪ ಜನಮ್ಮ ಬೊಕ್ಕ ಅಲ್ಪ ಕಂತಿಯರೆ ಶುರು ಆಪುಂಡು ಡಾಕ್ಟರ್ ಬಂದು ಬೇರೆ ನೆಕ್ಕೊಂಜಿ ಮಾತ್ರೆ ಬೋಡೇ ಅಂಜ ನಮ್ಮ ಐತೆ ಎಂಜಿನ ಬಂದಾಗ ಡಾಕ್ಟ್ರೆಗಳ ಮಾತ್ರೆಗಳ ಅವಲಂಬಿತ ಆತನಮ್ಮ ಅಂಚ ಆನಿದ ಅಜ್ಜರಿಗೆ ಅಂತೆ ಪ್ರಾಯ ಅಂಡೆ ಲಕ್ಕದ ಅಂಚಿಚ್ಚಿ ಬೋರೆ ಆಪುಜಿ ಮಗನ ಕರ್ತವ್ಯ ತೂಡು ಅಂಡ ಎಂಜಿನ ಮಲ್ಪೆಗೆ ಎಣ್ಣು ಒಂಜಿ ಲಾಕಿದ ಬಟ್ಟಲಡು ಒಣಸ ಮಾತ ಪಾಡ್ದು ಅರೆಗೆ ತೂಡತ್ತ ಸಾಂಗ್ ಕೊಡತ್ತ ಎಂಜ ಕೊರ್ಪಿ ಅನ್ಕೆ ಎಂಡ ಕೈಟ್ಲ ದೀಪಿನಂತೆ ದೀದಂಚಿ ಕಾರಡು ಹೋಗೋದು ಉಡುಪಿ ನೆನೆ ಈ ಪುಳ್ಳಿತು ಒಂದು ಉಪ್ಪೇಮೆ ಕೊಂಚ ದಿನ ಅಜ್ಜರ್ನ ದಿನ ಮುಗಿಂಡು ಆರು ಈಹಲೋಕನ್ ಬಿಡ್ದು ಪೋಯಿರಾರು ಪೋನಾಗ ಎಂಚಾಂಡಂದು ಕೆಂಡ ಮಾತೇರು ಸೇರು ದಿನಗಳು ದಯಪಂಡ ನಮ್ಮ ಜೀವೊಡಿ ಪುಣಗ ಎಂಚ ಮಲ್ಪ ಅಂದ್ಕೆಂಡ ಒರಿ ಬುಲ್ತೆಂಡಲ ನಮಕ್ ಕರಗುನು ಬಾರಿ ಕಮ್ಮಿ ನಮಕ್ ಕಣ್ಣೀರು ಬರುಬುಜಿ ಅವರಿಗೆ ನಮಡ ಬರ್ತದೆ ಹೆಂಗೊಂಜಿ ಕಷ್ಟ ಉಂಡು ಬಡದ ಬುಲ್ತೆಂಡಲ ಭಾರಿ ಭಂಗ ನಮಕ್ ಕಣ್ಣೀರು ಬರ್ಪುಣ ಆನಂದಾಂಡೊಂಜಿ ಸೈತೇರೇವರೆಯಿಂದ ಬಂದಾನಾಗ ಬುಲಿಪೆರೆ ಬತ್ತಿಚಿಂಡಲ ನಮ್ಮ ಬುಲಿಪೋ ನಮ್ಮ ಆನಿ ಬುಲಿತಿದ್ದು ದಾಯಿಗೆ ಪ್ರಯೋಜನ ಉಂಡು ಒಂದು ಹೆಂಗೆ ಗೊತ್ತಾಗುಜಿ ಜೀವೋಡು ಇಪ್ಪುನಗ ಬುಳುಪುನಗ ಹಾಕಲಂತೆ ಕಣ್ಣೀರು వచ్చిದ್ದು ಆಕಲಿಗೆ ನಮರ್ದಾಪನಂಚತನೊಂಜಿ ಸಹಾಯವಂತನಂದ ದೇವೇರು ಅಂತ ಮೆಚ್ಚೇರು ಕಡೆತ ಬರ್ತದೆ ಆಕಳು ಪೋದಾತನ ನನಕಳು ಬಿರ ಬರ್ಪೇರ ಏತು ಮುಲ್ಪಡ್ದ ಅಂಚಿ ಕೊಡೆ ನೇಟಮಟ ಬುಳಿಪೋ ಒಕ್ಕ ನಮ್ಮಲ ಹೋಗ್ಕೊಂಡು ನಮ್ಮ ಉಪ್ಪುವ ಆನೆ ಮಾತ್ರ ಮಾತೆಲ್ಲ ಬುಳಿಪೋಡೆ ಇಜಿನ ನಮ್ಮಲ ಬಂಪ
ಮಗನ ಕಣ್ಣಡು ಒಂಜಿ ಬೊಟ್ಟ ನೀರು ಬೈಜಿ ಪಂಪನಮ್ಮ ಎಂದು ಸಹಜ ಸ್ವಾಭಾವಿಕ ಅಂಡ ಒಂದು ನಮಗೆ ಬರ್ಚಿ ಆನಿ ಬುಳುಪುನಂಚತ್ತನ ವಿಚಾರಣೆ ಬರ್ಚಿ ಬನ್ಬಿನಿಯನ್ ಬುಲ್ತೋ ಒಂದು ಏರು ಉಪ್ಪು ಏರು ಬಾಕಿ ಸಮಯ ಇಡು ಅಕ್ಕೆಲ್ಲ ಕಣ್ಣೀರು ಒಚ್ಚಿಗ ಅಂಜನೆ ಮೇರ್ನ ದಿನ ಮುಗಿಂಡು ಮಾತೆಲ್ಲ ಬತ್ತೇರು ಬುಳಿತೇರು ಮಾತ ಸಂಸ್ಕಾರ ಅದು ಕಡೆಗೆ ನಮ್ಮ ಹಿಂದೂ ಸಂಪ್ರದಾಯ ಒಂಜಿ ಪದ್ಧತಿ ಉಂಡು ಅಕ್ಕಳು ಮಾತ ಉಪಯೋಗ ಮಲ್ಪುನಂಚತ್ತನ ಸೊತ್ತು ನಿತ್ತಂಡ ಅಕ್ಳೇನು ಪತ್ತೊಂಬೊನಗ ಅವಳು ಹಂಚಿ ಪೋಡ ಐಟು ಅಕಲ್ನ ಬ್ಯಾಂಕ್ದ ಪಾಸ್ ಪುಸ್ತಕ ಬೊಕ್ಕ ಉಂಗಿಲ ಚೈನ್ ಬೊಕ್ಕದಲ್ಲ ಪಣವು ದಲಾರಿಗೆ ಪ್ರಾಯದರಿಗೆ ಬತ್ತಿರಗಳು ಎಲ್ಲ ಕೊಡ್ತೀನಿ ಇತ್ತಿನ ಹಾಸಿಗೆ ಹಿಡಿದಿತ್ತಿನ ನೋಟು ಮಾತ ಇತ್ತನಂದಂಡ ಅವು ಬರ್ಚಿ ಅವೇನು ಇಪ್ಪಡ ವಂಚನೆ ಅವು ಪಡ ಬಾಕಿದವರ ಪಾಡ ಅಂಚೆ ಬಿದಾಯಿ ಅಂಚೆ ಪೂರ ಪೋದಾನಾಗ ಈ ಬಟ್ಟಲು ಒಂಜಿದಾಗಿ ಅಂತ ಪಂಡದು ಉದೆಲ್ಲ ಈ ಅಜ್ಜರ್ ನಮಗೆ ಉದುಲೊಂಜಿ ಅಂಚೆ ಪಾಡು ಅಂತ ಬಂದಾಗ ಈ ಪುಳ್ಳಿದಾದವಂತೆ ಆ ಬಟ್ಟಲು ನಮ್ಮೇರ್ನ ಕಟ್ಟಿದೊಂಡೆ ನಿಕ್ಕದಾಯಕ ಮಾರೆ ಒಂದು ನಿಕ್ಕಬೋಡಂದು ನಿಕ್ಕಬೊಡ್ಚಿ ಒಂದು ಅಜ್ಜರ್ನೊಟ್ಟಿಗೆ ಪಾಡು ಅತ್ತು ಇರೆಗಳೆಲ್ಲ ಪ್ರಾಯ ಉಂಡು ಇರೆಲ್ಲ ಸಾಂಕೊಡಿಯಾನೆ ಐಕೆ ಈ ಬಟ್ಟಲನ್ನು ಲಾಯ್ಕ್ ಮಲ್ತು ದೆತ್ತಿಪೆ ಎಲ್ಲ ಪ್ರಾಯನಾಗಿ ಇರೆಗಳ ಉಪ್ಪು ಕೊರಡತ್ತ ಐಕೆ ಒಂದೊಂದು ಬಟ್ಟಲು ಬೋಡೇ ಬೋಡು ಪಡೆದು ಹಠ ಮಂತು ದೆಕ್ಕಿದ್ಕೊಂಡು ಉಲಾಯ್ದೀಪೆ ನಮ್ಮ ಎಂಚ ಇಲ್ಲಡು ವರ್ತನೆ ಮಲ್ಪನ ಅವೇ ವರ್ತನೆ ಜೋಕುಳು ಮಲ್ಪೇರೆ ಶುರು ಮಲ್ಪುವ ನಮ್ಮ ಇಲ್ಲಡು ನೆಮ್ಮದಿಜ್ಜೀದು ಬಣ್ಣಿಯರೆ ಕಾರಣ ಎಂಜಿನಂದು ಕೆಂಡ ಐಕೆ ನಮನೇ ಕಾರಣ ಐಕೆ ಬೇತೆರೆಲ್ಲ ದೂರೋಡು ಒಂದು ಇಜ್ಜಿ ನಮ್ಮ ಇಲ್ಲಡು ಒರಿಯಕ್ಕೆ ತುಂಡ ಒರಿಯಾಗ ಆಪುಜಿಯಿಂದ ಅಂಡ ಕಾರಣ ಎಂಜಾಕೆ ಎಂಡ ನಮಕು ಒರಿಯನು ಉರಿ ತಿರಿಯೊಂದಂಚತನ ಮನೋಭಾವನೆ ನಮಡ ಇಜ್ಜಿ ಒರಿಯನು ಉರಿ ತಿರಿಯೊಂದು ಒರಿಯನು ಉರಿ ಅರ್ಥ ಮಲ್ತೊಂದು ಒರಿಯನ ಕಷ್ಟಗೂ ಸ್ಪಂದಿಸಬಂದು ಆಯ್ನಾತ ನಮ್ಮ ಬದುಕಿನೊಟ್ಟಿಗೆ ಬೊಕ್ಕೊರಿಯನು ಬದುಕರ ಅವಕಾಶ ಮಲ್ತು ಕುರುಪುನಂಚತ್ತಿನ ವ್ಯವಸ್ಥೆ ಇನಿ ಸುಲಭವಾದ ಸರಳವಾದ ಅವು ಕಲ್ಪವುಣ ಇತ್ತಿನ ಒಂಜಿ ಸಾಧನ ಇತ್ತಂಡ ಅವು ಭಜನೆ ಪಂಪುನಂಚತ್ತಿನ ವಿಚಾರಧಾರಣೆಯನ್ನು ಒತ್ತುದು ಪಂಡದೆ ದಯಕೆಂಡ ಮೇರು ಬನ್ನಗನೇ ಕಡೆ ಸಾಧ ವೈದ್ಯರು ಮಾತೆರೆಗಳ ಮನಸ್ಸಿಪ್ಪುಂಡು ದಯಕೆಂಡ ಒಂದು 5 ನಿಮಿಷ ನಮ್ಮ ಪಾತ್ಯರಗಂದು ಅಂಡ ನಿರೂಪಣೆದರೆಗೆಲ್ಲ ಈತ ಪೊರ್ತುಕು ಮುಗಿಪುಡು ಉಂದುಪ್ಪುಂಡು ಅಂಚಾದುಪ್ಪನಾಗ ತೊಂದರೆ ಅವರೇ ಬಲ್ಲೆ ಅಂಜಾದಿ ಉಡಲು ದಿಂಜಿದು ನಮಗೆ ಮಸ್ತ್ ಸಂತೋಷ ಅಂಡು ಮುರಣಿ ಬಹುಶಃ ಏರು ಬೈದಿನಿ ಗೊತ್ತುಜಿ ಬಂದಾಗ ನಮ್ಮ ಬೇರೆ ಒಂಜಿ ತುರ್ತು ಕಾರ್ಯಕ್ರಮದ ಅಂಚಿ ಪೋದಿತ್ತ ಅಪ್ಪಾಗ ಆಮಂತ್ರಣದ ಇದು ಅಲ್ಪ ಪೋದಿತ್ತೀರಿ ಅಂಡ ಬಗ್ಗೆ ಎಂಗಳು ವಿಮರ್ಶೆ ಮಂತ ಅಂಚೆ ಅದು ಪುನಃ ಇಂಚಿತ್ತಿನ ಪೂರ ಕಾರ್ಯಕ್ರಮ ಆನಾಗ ನಮ್ಮ ಮನಸ್ಫೂರ್ತಿಯಾದ ನಮ್ಮ ಮಾತ ಒಟ್ಟಿಗೆ ಅಂದಿತ್ತಂಡ ಭಗವಂತನ ಅನುಸಂಧಾನಾಪಣು ಸಾವಿರ ಜನ ಮುಲ್ಪ ಮಾಲೆಧಾರಣೆ ಮಂತದೆ ಶಬರಿಮಲೆಗೆ ಹೋಗ್ಬೇರು ಶಬರಿಮಲೆ ಅಯ್ಯಪ್ಪ ದೇವರಿಗೆ ಆಯೆ ಬಡವೆ ಶ್ರೀಮಂತೆ ಬೊಕ್ಕ ಆ ಜಾತಿ ಈ ಜಾತಿ ಮನ್ಪುನ ಧಾಲ ಇಜ್ಜಿ ಆಯೆ ಮಾಲೆ ಮಾಡಿ ಎಂದಿತ್ತಂಡ ಬೊಕ್ಕಲ್ಪ ಜಾತಿದ ಪ್ರಶ್ನೆ ಒಂಜಿ ಬರಿಯರೆ ಇಜ್ಜಿನಿಗಳು ಬೇತೆ ಮಾತಾಡ್ಲೆ ನಮ್ಮ ಜಾತಿ ತೂಳಿ ಅಂಡ ಶಬರಿಮಲೆ ಅಯ್ಯಪ್ಪ ದೇವಿಯರ್ನ ಮಾಲಾಧಾರಣೆಡು ಜಾತಿ ಒಂಜಿ ತುಯ್ಯರೆ ಅಂಜಾದಿ ಇಂಕ್ ಮೂಲ ಅಯ್ಯಪ್ಪ ದೇವಿಯರು ಗುಂಡೊಡುಕುಲ್ದಿ ನೆಡ್ದಾರ ಜಾತಿ ಪೂರ ಮದತದ ನಮ್ಮ ಒಟ್ಟಿಗೆ ಆತಂದಿತ್ತಂಡ ಅವು ಅಯ್ಯಪ್ಪ ದೇವಿಯರ್ನ ಶಕ್ತಿ ಐಕೆ ಮಲ್ಲ ಕಾರಣವಾದುಂಡು ಪಂಪನ ಪಾತೆರದ ಒಟ್ಟಿಗೆ ಮುಲ್ಪ ಸೇರ್ದಿನ ಅಂಜುತ್ತಿನ ಭಜನೆ ಸಂಕೀರ್ತನೆಡೆ ಪಣ್ಯಾಕ್ಲೆಗಿಲ್ಲ ಸಂಕೀರ್ತನೆನೇ ಕೇನ್ಯಾಕ್ಲೆಗಿಲ್ಲ ಕೇಂಡಿದು ಅಂತೆ ಸಂಕೀರ್ತನೆಯನ್ನು ಜೀರ್ಣ ಮಲ್ತನ್ಯಾಕ್ಲೆಗಿಲ್ಲ ಬೊಕ್ಕ ಇಜ್ಜಿ ಎಂಕುಲ್ಲು ಅಂತೆ ಸಂಕೀರ್ತನೆ ತೊಡಗಿಸವ ಪನ್ಪುನಂಚತನ ಮನಸ್ಸನ್ನು ದೇವರ ಕೊರ್ನ್ಯಾಕ್ಲೆಗಿಲ್ಲ ಬೊಕ್ಕ ದೂರದೊನಕ್ಕೆ ಕೆಬಿ ಕೊರ್ದು ಎಂಗುಳ್ಳ ಬರ್ಪಿ ಸರ್ತಿ ನಾಲ್ ಭಜನೆ ಪನ್ಕ ಪನ್ಪುನ ಮನಸ್ಸಾತಿನಕ್ಲೆಗಿಲ್ಲ ಬೊಕ್ಕ ಈ ಕಾರ್ಯಕ್ರಮ ಆಯೋಜನೆ ಮಲ್ತಿನ ಮಾತಿರೆಗಿಲ್ಲ ಹರಿಹರ ಪುತ್ರ ಅಯ್ಯಪ್ಪ ದೇವೇರ್ನ ಪೂರ್ಣ ಅನುಗ್ರಹ ಇಪ್ಪಡಿ ಪನ್ಪುನ ಪಾತಿರದ ಒಟ್ಟಿಗೆ ನಮ್ಮ ವಿರಮಿಸವ ಜೈ ಶಕ್ತಿ ಗುರು ಜೈ ಶಕ್ತಿ ಮಾಡಬೇಕು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಎಂಬುದರ ಬಗ್ಗೆ ಆಳವಾದ ಚಿಂತನಾತ್ಮಕ ಮಾತುಗಳನ್ನು ನಮಗೆಲ್ಲರಿಗೂ ಆಶೀರ್ವಚನ ಮುಖೇನ ನೀಡಿರುವಂತಹ ಜಗದ್ಗುರು ಪರಮಪೂಜ್ಯ ಶ್ರೀ ಮುಕ್ತಾನಂದ ಶ್ರೀಗಳು ನಿಜವಾಗಿಯೂ ಇಷ್ಟೊತ್ತಲ್ಲ ಇನ್ನೊಂದು ಅರ್ಧ ಗಂಟೆ ಮಾತನಾಡಿದರೂ ಕೂಡ ಎಲ್ಲ ಭಕ್ತರಿಗೆ ದೂರದಿಂದ ಇಲ್ಲಿಗೆ ಆಗಮಿಸಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದಂತಹ ಪರಮಪೂಜ್ಯ ಶ್ರೀ ಮುಕ್ತಾನಂದ ಶ್ರೀಗಳಿಗೆ ಎಲ್ಲ ಭಕ್ತಾಭಿಮಾನಿಗಳು ಎದ್ದು ನಿಂತು ಅವರಿಗೆ ಒಂದು ಚಪ್ಪಾಳೆ ತಟ್ಟುವ ಮುಖೇನ ಅವರ ಕ್ಷೇತ್ರಕ್ಕೆ ಭಕ್ತಿಪೂರ್ವಕವಾಗಿ ಆಗಮಿಸಿ ನಮಗೆ ಎಲ್ಲರಿಗೂ ಆಶೀರ್ವಚನ ನೀಡಿದ ಶ್ರೀಗಳಿಗೆ ಭಕ್ತಿಯ ನಮನಗಳು ವಂದನೆಗಳು ಎಲ್ಲ ಭಕ್ತಾಭಿಮಾನಿಗಳಿಗೆ. ದಯವಿಟ್ಟು ಅಲ್ಲೇ ಕುಳಿತುಕೊಂಡು ಸಭಾಧ್ಯಕ್ಷೆಯ ಮಾತುಗಳಿಗೆ ನಾವೆಲ್ಲರೂ ಹೋಗೋಣ. ಒಂದು ಹೊತ್ತು ನಾವೆಲ್ಲರೂ ಉದ್ಯಮಿಗಳು ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಹಲವಾರು ಸಾರಿ ದೇಣಿಗೆ ನೀಡುವ ಮುಖೇನ ನಮ್ಮೊಂದಿಗೆ ಸಹಕಾರ ಮಾಡಿದವರು ಶ್ರೀಯುತ ರಮಾನಾಥ ಶೆಟ್ಟಿ ಕಕ್ಕೆಮಂಜಲು ಧಾರ್ಮಿಕ ಮುಂದಾಳವರಿಂದ ಒಂದು ನಿಮಿಷದ ಈತು ಸ್ವಾಮಿಲ ಒಂಜಿ ಪಾತೆರೆಗೆ ಅನ್ನಾಗ ಒಂಜಿ ಸೈಲೆಂಟ್ ಒಂಜಿ ಮೊಬೈಲ್ ರಿಂಗ್ ಆವಡು ಒಂಜಿ ಪಾತೆರ್ನಾವಡು ಬರಿಟ್ ಒಂಜಿ ದಾತ್ ಭಕ್ತಿಡು ಅವಲೇ ಎಂಕ ತೋಜನ ಪುಂಜನಕಲ ಸಭೆನೆ ಬಾರಿ ಮಲ್ಲ ಸಭೆ ಆಂಜನಕಲು ಎಲ್ಲ ತೋಜು ನಾನು ಪೊಂಜನಕಲು ಭಾರಿ ಶ್ರದ್ಧೆಡು
ಒಂಜಿ ಷಷ್ಠಿ ಬತ್ತುಂಡ ಒಂಜಿ ಮೀದು ಎಂಕ್ಲಿಲ್ಲಲ್ಲ ಗೊತ್ತುಪ್ಪು ಬಾಗಿಲ ತಕ್ಕ ವಾ ಗಡ್ಬಾಡು ಅವು ತಿನ್ನೊಡ್ಚಿ ಒಂದು ತಿನ್ನೊಡ್ಚಿ ಅಡೆ ಪೊಪ್ಪರು ಈ ನೆಂಚಿನ ಬೈಯಡು ಸುದ್ದುಡುಪ್ಪುಲೆ ನಾನು ಆ ಪೊಂಜ ನಕ್ಕಲ ಇತ್ತಿನ ಆ ಶಕ್ತಿ ಆ ಭಕ್ತಿ ಯಾನು ಏಳು ತುತಿಸಿ ಅಂಚೆ ಈ ಸಭೆ ತೂನಾಗ ಆ ಪೊಂಜ ನಕ್ಕಲನ ಆ ಭಕ್ತಿನ ತೂನಾಗ ಆ ಒಂಜಿ ಸ್ವಾಮಿನ ಪಾತಿರೋಣ ಈತು ಶಾಂತ ಚಿತ್ತೋಳು ಕೇನೊಂದುಪ್ಪುನಾಗ ಪ್ರತಿ ಒಂಜಲ್ಲಿ ಏತ್ತು ಒಂಜಿ ನನ್ನ 20 ನಿಮಿಷ ಸ್ವಾಮಿಲಿ ಪಾತಿರೋದು ಒಂಜಿ ಸೌಂಡ್ ಆವಡು ಒಂಜಿ ಪರಿಟ್ ಒಂಜಿ ಪೊಂಜ ನಾನು ತೋಂದಿತ್ತೆ ಅಂಚೆ ಕೇನೋ ಇಂತಲ್ಲ ಒಂಜಿ ಪರಿಟ್ ಪಾತಿರ್ ನಾವಡು ದಾಲಜಿ ಈತ ಪೊರ್ತ ಅಂಡ ನಲ್ಲಾರಿಗೆ ಅಡ್ಡ ಪಾತಿರ್ದಲ್ಲಿ ಸ್ವಾಮಿಲಿ ಆರೇ ಬೊಡ್ಚಿ ಬಂಡದು ಅಂಡ್ಲ ಯಾನು ಏನನ್ನ ಅಧ್ಯಕ್ಷ ಸ್ಥಾನಗೂ ಕೊಂದರುಡು ನನಗ ಹೆಂಗೆ ವಿಷಯನೇ ಗೊತ್ತಿದ್ದಾನು ಇಂಚಿ ಬರ್ಪುಣಿ ಬಾರಿ ಸೀನಣ್ಣೆ ಒಡನಾಟ ಇತ್ತಂದ್ರಲ್ಲ ಯಾನು ಇಂಚಿ ಏನೊಂಜಿ ಕೆಚೇರಿ ಉಂಡು ಅವ್ರು ಕ್ರೋಂದು ಉಪ್ಪಾನು ಏಪ ಬೈಯಾಡ್ತುನಾಗಲ್ಲ ಒಂಜಿ ಸೊರಗೆಂಡು ಶುರುವಾದ ಆನಂದ ಮಾಸ್ಟರ್ನ ಸೊರಗೆಂಡು ಒಂತೆ ಬರ್ತಾನೆ ಗಣೇಶನ ಸೊರಗೆಂಡು 5 ಬರ್ತಾನಾಗ ತ್ಯಾಗಮ್ಮನ ಸೊರಗೆಂಡು ಅಪ್ಪ ಎಂಕ್ಲ ಬತ್ತುಂಪೇರು ಎಂಚಿನಾಳ ಇನ್ನೆಂಜಿ ಉತ್ಸವ ಒವ್ವಾನೊಂಜಿ ಕಾರ್ಯಕ್ರಮ ಅಸೇವಲಿ ಕೇಂದ್ರವನ್ನು ನಡತೊಂದುಂಡು ಮೂಜಿ ಸೊರ ಏಪ್ಪಲ ಅಯ್ಯಪ್ಪನ ಆವಡು ಹಬ್ಬಕ್ಕೋತ್ಸವಾಡು ಗೋಕುಲಾಷ್ಟಮಿ ಆವಡು ಗಣೇಶೋತ್ಸವ ಆವಡು ಈ ಕೇಂದ್ರ ಮೈದೋಡು ಇತ್ತನ ಈ ಶಕ್ತಿ ಅಯ್ಯಪ್ಪನ ಮಂದಿರೋಡಿ ನಿತ್ತನ ಈ ಭಜನೆ ಈತು ಪುರ್ಲುದ ಭಜನೆ ಅಂಡಲ್ಲ ಪ್ರತಿ ಒಂಜಿ ಮುಲ್ಪ ಉತ್ಸವ ಅಂಡಲ್ಲ ಅಕ್ಕಲೊಂಜಿ ಮೂಜಿ ಜನತ ಸ್ವರ ಯಾನಿ ಕಿರಂದಿಪ್ಪೆ ಈತ ಖುಷಿ ಆಪುಣ್ ಮಣ್ಣಾಗ ಆನಂದ ಮಾಸ್ಟರ್ ಏಪದಿಗಣ ಓ ಸ್ವಾಮಿ ದಾನೆ ಬರ್ಪುಜಾರಂಚಿ ಬರ್ಪೆ ಏಪನ್ ಈ ಅಧ್ಯಕ್ಷ ಸ್ಥಾನಗುಲ್ಲ ಎಂಕಿ ನೀ ಲೇದು ನಿಂಗೆ ಗೊತ್ತೇಜಿ ವಿಷಯ ಯಾನು ಇಂಚನ ಇಲ್ಲದೊಂದು ಪುನಗ ಒಂಜಿ ನಾಮದ 60 ಶುರು ನಾಮವತ್ತು ತೂನಗ ನಾಮದಾರ ಗಣೇಶನ್ನೇ ಆಯ್ತು ಬೇರೆ ರಾಮಕೃಷ್ಣನ್ನೇ ಬತ್ತಿರು ಪತ್ರಿಕೆ ಆಮಂತ್ರಣ ಪತ್ರಿಕೆ ಕೊರಿಯರ್ ಬತ್ತಿರು ಗಣೇಶರು ಲಾಲಜ್ಜಿ ಇರಣಜಿ ಪುದರ್ ಪಾಡ್ದ ದಾದ ಸ್ವಾಮಿ ಈರು ಪುದರ್ ಬಂಡ ಅವು ಈರಣ್ಣ ಪುದರ್ ಹೆಂಗೆ ಗೊತ್ತುಂಡು ಈರು ಪುದರ್ ಬಂಡ ಬರ್ಪರ ಆಯ್ತದಲ್ಲ ಯಾಮಡೆ ಉಪ್ಪುಜಿ ಮಾರು ಅವರವ್ರ ಉಪ್ಪುಜಿ ಅವ್ರವ್ರ ಬೇತು ಇಜ್ಜಿ ಹೌದಲ್ಲ ರಾಮಕೃಷ್ಣ ಇತ್ತು ತೂನಾಗ ಇಂಥ ಸಭಾ ನೆಟ್ಟ ಅಧ್ಯಕ್ಷರು ಯಾನು ಇನ್ನಿ ಮುಟ್ಟ ವೇದಿಕೆ ಅಪ್ಪಲ ಪಾತಿರದಲ್ಲಿ ತೂದುಪ್ಪರು ಸಾರ್ವಜನಿಕ ಗಣೇಶೋತ್ಸವ ಅಪ್ಪಲ ಬತ್ತುಪ್ಪೆ ಗೋಕುಲಾಷ್ಟಮಿ ಬತ್ತುಪ್ಪೆ ಇಂಚಿನ ಧಾರ್ಮಿಕ ಕ್ಷೇತ್ರದಲ್ಲಿ ಲೆತ್ತಿರನ್ನ ಆ ಅಯ್ಯಪ್ಪನ ಅನುಗ್ರಹವಿಡೆ ಆ ಗಣೇಶನ ಇಲ್ಲಡೆ ಬರ್ಪದಿನಿ ಏನ ಲೆಪ್ಪಡದಿನಿ ಏನ ಕೊಲ್ಲದಿನಿ ಅಂಚಾದ ಹೆಂಗೆ ನೆನಪು ಅಂಚಾದ ಪುನಗ ಆ ಎನ್ನ ವಿಶ್ವಾಸನು ಗಣೇಶನ ವಿಶ್ವಾಸನು ಎಂಚ ವಿಶ್ವಾಸೋಡ ಏನು ಪಂತೇನ ಅಂಚನ ಆಯನ ವಿಶ್ವಾಸನ ಅವರಿಪ್ಪದೆ ಅಂಚಾದ ವೇದಿಕೆ ಗುಲ್ಲುದೆ ಇನ್ನು ಈ ಸೋಕದ ಏತಲ ಪಾತಿರದು ಯಾನ ಪಾತಿರುಜಿ ಎನ್ನ ಈ ಪಾತಿರೋ ನಿಕ್ಲು ಕೇಂದ್ರಕ್ಕೆ ಸಂತೋಷೋಡೆ ಯಾನ ನಿಕ್ಲೆ ಪೂರೇ ಇರೋದು ಒಂದೇನ ಅಂತ 2 ಪಾತ್ರ ಬಂತು ಧನ್ಯವಾದ ಸಮರ್ಪಣೆ ನಮ್ಮ ಸುಮನ ಗಿರೀಶ್ ಅಸೈಗೊಳ್ಳಿ ಸೈಟ್ ಎಂಬರು ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾರೆ. ಆ ಹೊತ್ತಿನಲ್ಲಿ ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಐವರ್ ನಾಯಕ್ ಅವರು ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾರೆ. ಇದು 1 ನಿಮಿಷದ ಕಾಲಾವಕಾಶದಲ್ಲಿ ಮುಗಿಯುತ್ತದೆ. ನೀಡಿರುವ ಪರಮ ಪೂಜ್ಯ ಶ್ರೀ ಶ್ರೀ ಮುಕ್ತಾನಂದ ಶ್ರೀಗಳವರು ಜಗದ್ಗುರು ಶ್ರೀ ರಾಘವೇಂದ್ರ ಪೀಠ ಕರಿಂಜೆ ಮೂಡಬಿದ್ರೆ ಇವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ಥರ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರಮಾನಾಥ ಶೆಟ್ಟಿ ಕಕ್ಕೆಮಜಲು ಸಾಮಾಜಿಕ ಧಾರ್ಮಿಕ ಮುಂದಾಳು ಇವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಥರ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಜಗದೀಶ್ ಆಳ್ವ ಕುವೈತ ಬಯಲು ಅಧ್ಯಕ್ಷರು ಗೋವರ್ಧನೋತ್ಸವ ಸಮಿತಿ ಮುಡಿಪು ಇವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ಶ್ರೀಮತಿ ಗೀತಾ ಎಸ್ ಕುಂದರ್ ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಶ್ರೀ ಪದ್ಮನಾಭ ಗಟ್ಟಿ ಅಧ್ಯಕ್ಷರು ರೈತ ಮೋರ್ಚಾ ಮಂಗಳೂರು ಮಂಡಲ ಇವರು ನಮ್ಮೊಂದಿಗಿದ್ದಾರೆ, ಇವರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಅದೇ ಥರ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್ ಉಪಾಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತು ಇವರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿದ್ದಾರೆ, ಇವರಿಗೂ ಅಭಿನಂದನೆಗಳು. ಅದೇ ರೀತಿಯಾಗಿ ಶ್ರೀಮತಿ ಗಿರಿಜಾ ಬೋಲ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಣಾಜೆ ಮಹಿಳಾ ಹಾಲು ಉತ್ಪಾದಕರ ಸಂಘ ಇವರು ನಮ್ಮೊಂದಿಗಿದ್ದಾರೆ, ಇವರಿಗೂ ಅಭಿನಂದನೆಗಳು. ಶ್ರೀ ವಿಜಯ ಸ್ವಾಮಿಗಳು ಪಜೀರು ಅಧ್ಯಕ್ಷರು ಶ್ರೀ ಕೃಷ್ಣ ಭಜನಾ ಮಂದಿರ ಸುದರ್ಶನ್ ನಗರ ಇವರು ನಮ್ಮೊಂದಿಗಿದ್ದಾರೆ, ಧನ್ಯವಾದಗಳು. ಶ್ರೀಮತಿ ರೇಷ್ಮಾ ಮನೋಜ್ ರಾವ್ ಸದಸ್ಯರು ಕೊಣಾಜೆ ಗ್ರಾಮ ಪಂಚಾಯತ್ ಇವರಿಗೂ ಹೃದಯ ತುಂಬಿದ ಅಭಿನಂದನೆಗಳು. ಶ್ರೀಮತಿ ಶಶಿಕಲಾ ಆನಂದ್ ಸದಸ್ಯರು ಕೊಣಾಜೆ ಗ್ರಾಮ ಪಂಚಾಯತ್ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ, ನಿಮಗೂ ಧನ್ಯವಾದಗಳು. ಅದೇ ತೆರನಾಗಿ
ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಧನ್ಯವಾದಗಳು. ಅಂತೆಯೇ ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ನಾಯ್ಕ ಇವರು ನಮ್ಮೊಂದಿಗಿದ್ದಾರೆ. ನಿಮಗೂ ಧನ್ಯವಾದಗಳು. ಅದೇ ಥರನಾಗಿ ಮಾತೃಮಂಡಳಿ ಅಧ್ಯಕ್ಷರಾಗಿರುವ ಶ್ರೀಮತಿ ನಾಗವೇಣಿ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಹೊಸಕುರಲು ವಾಹಿನಿಯ ಶ್ರೀ ಗಂಗಾಧರ್ ಅವರು ಇದ್ದಾರೆ. ಇವರಿಗೂ ಧನ್ಯವಾದಗಳು. ಹಾಗೆ ಎಲ್ಲ ವರದಿಗಾರರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಆಗಮಿಸಿರುವ ಎಲ್ಲ ಭಕ್ತಾಭಿಮಾನಿಗಳಿಗೂ ಸರ್ವರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ.